ಹಲೋ ನಮಸ್ತೆ ವೀಕ್ಷಕರೇ, ತರೀಕೆರೆಯಲ್ಲಿ ಅಕ್ಕ ನಾಗಲಾಂಬಿಕೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲನಯನ. ಎಸ್ ವೀಕ್ಷಕರೇ, ಇವತ್ತು 12ನೇ ಶತಮಾನದ ಬಸವಾದಿ ಶಿವಶರಣರಲ್ಲಿ ಅಗ್ರಗಣ್ಯರಾದಂಥವರು ಅಕ್ಕ ನಾಗಲಾಂಬಿಕೆ. ಅಂತಹ ವಿಶ್ವಗುರು ಬಸವಣ್ಣನವರ ಬಾಲ್ಯದಿಂದ ಅವರ ಏಳಿಗೆಯಲ್ಲಿ ಸಕ್ರಿಯವಾಗಿ ಇವರು ಕೂಡ ತಮ್ಮ ಪಾತ್ರವನ್ನು ತೋರಿಸಿ ಆ ಬಸವಣ್ಣನವರ ಬೆಳವಣಿಗೆಗೆ ಕಾರಣರಾದಂಥವರು ಮುಂದಿನ ದಿನಗಳಲ್ಲಿ ಬಸವಣ್ಣನವರ ಮತ್ತು ಬಸವಾದಿ ಶಿವಶರಣರ ವಚನ ಸಾಹಿತ್ಯವನ್ನು ಪಸರಿಸುವಲ್ಲಿ ವೀರ ವನಿತೆಯಾಗಿ ಹೋರಾಟ ಮಾಡಿ ಅಂತಹ ಒಬ್ಬ ವೀರ ವನಿತೆ ಅಕ್ಕ ನಾಗಲಾಂಬಿಕೆ ಮಲೆನಾಡಿನ ವಿಶೇಷವಾಗಿ ಚಿಕ್ಕಮಗಳೂರಿನ ತರೀಕೆರೆಯ ಭಾಗದಲ್ಲಿ ಬಂದು ನೆಲೆಸಿ ವಚನ ಸಾಹಿತ್ಯದ ಪ್ರಸಾರವನ್ನು ಮಾಡಿ ಇದೇ ಒಂದು ಲಿಂಗೈಕ್ಯರಾಗ್ತಕ್ಕಂಥ ಇದೇ ಒಂದು ತರೀಕೆರೆಯಲ್ಲಿ ಲಿಂಗೈಕ್ಯರಾಗ್ತಕ್ಕಂಥ ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿ ಆ ಒಂದು ಮಲೆನಾಡಿಗೆ ಚಿಕ್ಕಮಗಳೂರಿಗೆ ಈ ಒಂದು ಭಾಗಕ್ಕೆ ಶಿವಶರಣೆ ಇಂದಿಗೂ ಕೂಡ ವರವಾದಂಥವರು. ಅಂತಹ ಶಿವಶರಣೆ ಅಕ್ಕ ನಾಗಲಾಂಬಿಕೆಯವರ ಸಮಾಧಿ ಸ್ಥಳ ಇಂದು ಮತ್ತೆ ಪ್ರವಾಸೋದ್ಯಮ ತಾಣವಾಗಬೇಕಾಗಿದೆ. ಮತ್ತೆ ಶಿವಶರಣರಿಗೆ ಅಕ್ಕ ನಾಗಲಾಂಬಿಕೆಯವರ ಬಸವಾದಿ ಶಿವಶರಣರ ವಚನ ಸಾಹಿತ್ಯ ಆ ಒಂದು ಅನುಭವ ಮಂಟಪದ ಅನುಭವ ವೇದ್ಯ ದೊರಕಬೇಕಾಗಿದೆ ಎಂಬುವ ಹಿನ್ನೆಲೆಯಲ್ಲಿ ಏನು ಕರ್ನಾಟಕದಾದ್ಯಂತ ರಂಗಜಂಗಮರಾಗಿ ಪ್ರಸಿದ್ಧಿ ಹೊಂದಿರತಕ್ಕಂಥ ವಿಶೇಷವಾದಂಥ ಶರಣರು ಪೂಜ್ಯ ಶ್ರೀ ಪಂಡಿತಾರಾಧ್ಯ ಸ್ವಾಮೀಜಿಯವರು ಮತ್ತೊಂದು ತಮ್ಮ ಹೋರಾಟವನ್ನು ತಮ್ಮ ಚಳುವಳಿಯನ್ನು ಅಥವಾ ಈ ಒಂದು ಅಕ್ಕ ನಾಗಲಾಂಬಿಕೆಯವರ ಸ್ಮಾರಕವನ್ನು ಮತ್ತೆ ಈ ಒಂದು ಅಭಿವೃದ್ಧಿಗೊಳಿಸುವ ಹಿನ್ನೆಲೆಯಲ್ಲಿ ಇವತ್ತು ಹೊಸ ರೀತಿಯ ವಿಚಾರಗಳನ್ನು ಹುಟ್ಟುಹಾಕಿದ್ದಾರೆ. ಈ ವಿಚಾರಗಳ ಬಗ್ಗೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಅಲ್ಲಿ ಎಣ್ಣೆ ಹೊಳೆ ಮಠ ಮತ್ತು ಆ ಒಂದು ಕ್ಷೇತ್ರಾಭಿವೃದ್ಧಿ ಸಮಿತಿಯವರ ಕಾರ್ಯವೂ ಕೂಡ ಶ್ಲಾಘನೀಯ. ಅವರೆಲ್ಲರನ್ನೂ ಕೂಡ ಸಂಪರ್ಕಕ್ಕೆ ಪಡೆದುಕೊಂಡು ಅಲ್ಲಿ ಏನೇನು ವಿಶೇಷ ಕಾರ್ಯಕ್ರಮಗಳು ಈಗ ಜರುಗ್ತಾ ಇದೆ, ಅಲ್ಲಿ ಸರ್ಕಾರದಿಂದ ಏನೇನು ನಿರೀಕ್ಷೆಗಳು ಬೇಕಾಗಿದೆ, ಆ ಒಂದು ಅಕ್ಕ ನಾಗಲಾಂಬಿಕೆಯವರ ವಿಶೇಷವಾದಂಥ ಸ್ಮಾರಕ ನಿರ್ಮಾಣಕ್ಕೆ ಏನೇನು ಬೇಕಾಗ್ತಿವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಚರ್ಚೆಯನ್ನು ಆರಂಭಿಸೋಣ. ಹಾಗಾದರೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪೂಜ್ಯರು ಹಾಗೂ ವಿವಿಧ ಗಣ್ಯರು ನಮ್ಮೊಟ್ಟಿಗೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿ ಬರುತ್ತಾರೆ. ಸಂಪರ್ಕದ ಮೂಲಕ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶರಣೆ ಅಕ್ಕನಾಗಮ್ಮ ಗದ್ದುಗೆಯನ್ನು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಹಿಂದೆ ಒಮ್ಮೆ ಚಿತ್ರದುರ್ಗದ ಸಂಸದ BN ಚಂದ್ರಪ್ಪ ಅವರು ಹೇಳಿದರು. ಯಾಕೆಂದರೆ ಪಟ್ಟಣದ ಅಕ್ಕ ನಾಗಮ್ಮ ಗದ್ದುಗೆಗೆ ಭೇಟಿಯನ್ನು ನೀಡಿದ ಬಳಿಕ ಅಲ್ಲಿಯ ಪುರಸಭಾ ಸದಸ್ಯರಾದ TS ಧರ್ಮರಾಜ್ ಅವರ ನಿವಾಸದಲ್ಲಿ ಸುದ್ದಿಗಾರರ ಜೊತೆ ಅವರು ಮಾತನಾಡಿದರು. ಹಾಗೆ ಬಹಳ ಮುಖ್ಯವಾಗಿ ಅಕ್ಕ ನಾಗಮ್ಮನವರ ಗದ್ದುಗೆಯ ಅಭಿವೃದ್ಧಿಯ ಕುರಿತಂತೆ ಪಂಡಿತಾರಾಧ್ಯ ಶ್ರೀಗಳ ಸೂಚನೆಯ ಮೇರೆಗೆ ತಾವು ಗದ್ದುಗೆಗೆ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯ ಅನುದಾನವನ್ನು ಸರ್ಕಾರದಿಂದ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸಲಾಗುವುದು ಎಂದು ಭರವಸೆಯನ್ನು ಈ ಹಿಂದೆ ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ರು ಅಲ್ಲಿಯ ಸಂಸದರು. ಯಾಕೆಂದರೆ ಅಕ್ಕ ನಾಗಮ್ಮ ಅಂತಕ್ಕಂಥ ವಿಶೇಷವಾದ ಶರಣೆ ಮಲೆನಾಡಿಗೆ ಬಂದು ನೆಲೆಸಿ ಇಲ್ಲಿ ಈ ಒಂದು ಮಲೆನಾಡು ಭಾಗದಲ್ಲಿ ವಿಶೇಷವಾದಂಥ ವಚನ ಸಾಹಿತ್ಯದ ಪ್ರಸಾರವನ್ನು ಮಾಡಿ ಆ ಒಂದು ವೀರ ವನಿತೆಯ ಆದರ್ಶಗಳು, ಆ ಒಂದು ವೀರ ವನಿತೆಯ ಸಾಹಿತ್ಯದ ಪ್ರಸಾರ, ಆ ಒಂದು ಅಕ್ಕ ನಾಗಲಾಂಬಿಕೆಯವರ ಏನು ಒಂದು ಶರಣ ನಿಷ್ಠೆಯ ಭಕ್ತಿ ಅದೆಲ್ಲವೂ ಕೂಡ ಮಲೆನಾಡಿನಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಅಂದಿಗೆ ಆಕರ್ಷಣೀಯವಾಗಿ ಇತ್ತು. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳವರು ತಮಗೆ ನೀಡಲಿದ್ದಾರೆ. ಅವರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿಕೊಂಡು ಅವರ ಕರೆಯನ್ನು ಸ್ವೀಕರಿಸೋಣ. ಪೂಜ್ಯರೇ ನಮಸ್ತೆ. ಸ್ವಾಮೀಜಿಯವರೇ ಹಲೋ. ಸ್ವಾಮೀಜಿ, ಇವತ್ತು ಪ್ರವಾಸಿ ತಾಣವಾಗಿ ಅಕ್ಕ ನಾಗಮ್ಮನವರ ಗದ್ದುಗೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ತಮ್ಮ ನೇತೃತ್ವದಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಚರ್ಚೆಗಳು ವಿಚಾರಗಳು ಹರಿದಾಡ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಅಕ್ಕ ನಾಗಮ್ಮ ಅವರ ಹಿನ್ನೆಲೆಯ ಬಗ್ಗೆ ತಾವು ಏನನ್ನ ಹೇಳ್ತೀರಿ ಸ್ವಾಮೀಜಿಯವರೇ? ಹಲೋ. ಅಕ್ಕ ನಾಗಮ್ಮನವರು 12ನೇ ಶತಮಾನದಲ್ಲಿದ್ದಂತ ಬಸವಣ್ಣನವರ ಸ್ವಾಮೀಜಿ ಚನ್ನಬಸವಣ್ಣನವರ ಸ್ವಾಮೀಜಿ ಅವತ್ತು ನಡೆದಂತ ಹೋರಾಟ ಚಳುವಳಿಯ ಹಿನ್ನೆಲೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದಂತ ದಿಟ್ಟ ಮಹಿಳೆ. ಓಕೆ. ಆ ತಾಯಿ ಹೆಣ್ಣು ಮನೆಯಿಂದ ಹೊರಗಿರ್ಬೇಕು ಅಥವಾ ಒಳಗಿರ್ಬೇಕು ಅನ್ನುವಂತ ಭಾವನೆಯನ್ನ ಕಿತ್ತು ಹಾಕಿ ಸಮಾಜದ ಸಂಘಟನೆಗೆ ಏನೇನ್ ಮಾಡಬಹುದು ಅನ್ನೋದನ್ನ ಬಸವಣ್ಣನವರಿಗೆ ಮಾರ್ಗದರ್ಶನ ಮಾಡಿದಂತ ಮಹಾತಾಯಿ. ಅಷ್ಟೇ ಅಲ್ಲ, ಅದೇ ದಿಶೆಯಲ್ಲಿ ತನ್ನ ಮಗ ಚನ್ನಬಸವಣ್ಣನನ್ನು ಕೂಡ ಬೆಳೆಸಿ ಅವತ್ತೇನು ಅನುಭವ ಮಂಟಪ, ಮಹಾಮನೆ,
ಶರಣರ ಕ್ರಾಂತಿ ನಡೆಯಿತೋ ಹ್ಮ್ ಆ ಎಲ್ಲದಕ್ಕೂ ಸ್ಫೂರ್ತಿ ತುಂಬಿದಂಥ ಚೇತನ ಈ ತಾಯಿ. ಹಾ ಸ್ವಾಮೀಜಿ. ಈ ತಾಯಿ ಕೇವಲ ಚೇತನವನ್ನ ತುಂಬಲಿಲ್ಲ, ಹ್ಮ್ ಜೊತೆಗೆ ತಾನೂ ಕೂಡ ವಚನಗಳನ್ನ ರಚನೆ ಮಾಡಲಿಲ್ಲ. ಹ್ಮ್ ಸ್ವಾಮೀಜಿ. ಈಗ 14 ವಚನಗಳು ಹ್ಮ್ ಲಭ್ಯವಾಗಿವೆ. ಹ್ಮ್ ಹ್ಮ್ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಹ್ಮ್ ಹ್ಮ್ ಅದು ಹ್ಮ್ ಆ ತಾಯಿಯ ವಚನಾಂಕಿತ. ಹ್ಮ್ ಹ್ಮ್ 12ನೇ ಶತಮಾನದಲ್ಲಿ ಹ್ಮ್ ಶರಣರ ಈ ಸಾಮಾಜಿಕ ಆಂದೋಲನ ಹ್ಮ್ ಸಮಗ್ರ ಜನಜಾಗೃತಿ ಮೂಡಿಸಿದ ಹಿನ್ನೆಲೆಯಲ್ಲಿ ಹಾ ಸ್ವಾಮೀಜಿ. ಅನೇಕ ವೈದಿಕ ಪುರೋಹಿತ ಪರಂಪರೆಯ ಜನ ಹ್ಮ್ ಹ್ಮ್ ಬಿಜ್ಜಳನ ಕಿವಿಯನ್ನ ಕಚ್ತಾರೆ. ಹ್ಮ್ ಹ್ಮ್ ಬಸವಣ್ಣ ಹಾ ಸ್ವಾಮೀಜಿ. ನಿಮ್ಮ ಸ್ಥಾನಕ್ಕೆ ಎಲ್ಲಿ ಬರ್ತಾರೋ ಅನ್ನೋಂಥ ಅನುಮಾನ ಇದೆ ಅನ್ನೋಂಥ ಕಿವಿ ಚುಚ್ಚುತ್ತಾರೆ. ಹಾ ಸ್ವಾಮೀಜಿ. ಅದೇ ಸಂದರ್ಭದಲ್ಲೇನೆ ಜಾತಿಯ ನಿವಾರಣೆಯ ಹಿನ್ನೆಲೆಯಲ್ಲಿ ಹ್ಮ್ ಸ್ವಾಮೀಜಿ. ಹರಿಜನ ಹುಡುಗನಿಗೆ ಬ್ರಾಹ್ಮಣ ಹುಡುಗಿಗೆ ಹಾ ಮದುವೆ ಆಗುತ್ತೆ. ಹ್ಮ್ ಈ ಮದುವೆ ದೊಡ್ಡ ಹ್ಮ್ ಕೋಲಾಹಲಕ್ಕೆ ಕಾರಣ ಆಗಿ ಹ್ಮ್ ಬಸವಣ್ಣ ಅಧಿಕಾರ ತ್ಯಜಿಸುವಂತ ವಾತಾವರಣ ನಿರ್ಮಾಣ ಆಗುತ್ತೆ. ಹಾ ಸ್ವಾಮೀಜಿ. ಅಂತ ಸಂದರ್ಭದಲ್ಲಿ ಹ್ಮ್ ಕಿಡಿಗೇಡಿಗಳು, ಕೊಂಡಿ ಮಂಚಣ್ಣನಂಥವ್ರು ಹ್ಮ್ ವಚನ ಸಾಹಿತ್ಯವನ್ನೇ ಸುಟ್ಟು ಹಾಕುವಂತ ಹೀನ ಕೃತ್ಯಕ್ಕೆ ಮುಂದಾಗ್ತಾರೆ. ಹಾ ಸ್ವಾಮೀಜಿ. ಅಂತ ಸಂದರ್ಭದಲ್ಲಿ ಈ ತಾಯಿ ಹ್ಮ್ ಹ್ಮ್ ಕಚ್ಚೆ ಹಾಕಿ ಹಾ ಸ್ವಾಮೀಜಿ. ಕೈಯಲ್ಲಿ ಕತ್ತಿ ಹಿಡಿದು ಹೋರಾಟ ಮಾಡಿ ಆ ವಚನಗಳನ್ನ ಸಂರಕ್ಷಣೆ ಮಾಡ್ತಾಳೆ. ಹಾ ಸ್ವಾಮೀಜಿ. ಬಹುಶಃ ಅಕ್ಕ ಅವತ್ತು ಆ ಕೆಲಸವನ್ನ ಮಾಡದೇ ಇದ್ರೆ ಹ್ಮ್ ಈಗೇನ್ ನಾವು 15 ಸಂಪುಟಗಳನ್ನ ಕಾಡ್ತಾ ಇದ್ವಿ, ಇಷ್ಟು ಸಂಪುಟಗಳನ್ನ ಕಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ವೇನೋ. ವಚನ ಸಾಹಿತ್ಯದ 15 ಸಂಪುಟಗಳು ನಮಗೆ ದೊರಕ್ತಿರ್ಲಿಲ್ಲ. ಹೌದು. ಹಾ ಸ್ವಾಮೀಜಿ. ಹಾಗಾಗಿನ ಆ ತಾಯಿ ಹಾ ಆ ಕಲ್ಯಾಣದಿಂದ ಹಾ ಸ್ವಾಮೀಜಿ. ವೀರ ಕಚ್ಚೆಯನ್ನ ಹಾಕಿ ಕೈಯಲ್ಲಿ ಖಡ್ಗವನ್ನ ಹಿಡ್ಕೊಂಡು ತನ್ನ ಜೊತೆಗೆ ಒಂದು ಸಮೂಹವನ್ನ ಕಟ್ಕೊಂಡು ಉಳಿವಿಗೆ ಬರ್ತಾಳೆ. ಹಾ ಸ್ವಾಮೀಜಿ. ಉಳಿವಿಯಲ್ಲಿ ಅಲ್ಲಿ ಒಂದು ಗವಿ ಇದೆ, ಆ ಗವಿಯಲ್ಲಿ ಕೆಲವು ವಚನಗಳನ್ನ ಸಂರಕ್ಷಣೆ ಮಾಡ್ತಾರೆ. ಹಾ ಸ್ವಾಮೀಜಿ. ಅಲ್ಲಿಂದ ಮತ್ತೆ ಎಲ್ಲಿ ಈ ಕುಹಕಿಗಳು ಬರ್ತಾರೆ ಅಂತ ಹೇಳಿ ತಮ್ಮ ಪ್ರಯಾಣವನ್ನ ಮುಂದುವರಿಸಿ ಹಾ ಸ್ವಾಮೀಜಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹಾ ಸ್ವಾಮೀಜಿ. ಎಣ್ಣೆಹೊಳೆ ಹತ್ರ ಬಂದು ಹಾ ಸ್ವಾಮೀಜಿ. ಅಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾರೆ. ಹ್ಮ್ ಅಲ್ಲೇ ಅವರು ಸಮಾಧಿ ಆಗ್ತಾರೆ. ಹಾ ಸ್ವಾಮೀಜಿ. ಸಮಾಧಿ ಆಗಿದ್ದಕ್ಕೆ ಸಂಕೇತ ಇವತ್ತು ಕೂಡ ಅಲ್ಲಿ ಆಕೆಯ ಸಮಾಧಿ ಇದೆ. ಹಾ ಸ್ವಾಮೀಜಿ. ಆದ್ರೆ ಬಹು ವರ್ಷಗಳಿಂದ ಅಂದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಹಾ ಸ್ವಾಮೀಜಿ. ಅದು ಒಂದ್ ರೀತಿ ಅಜ್ಞಾತವಾಗಿತ್ತು, ಒಂದ್ ರೀತಿ ಅವಜ್ಞೆಗೆ ಒಳಗಾಗಿತ್ತು. ಹಾ ಹಾ ಇತ್ತೀಚೆಗೆ ಇದು ನಮ್ಮ ಗಮನಕ್ಕೆ ಬಂತು. ಹಾ ಸ್ವಾಮೀಜಿ. ಆ ಸಂದರ್ಭದಲ್ಲಿ ನಾವು ಹ್ಮ್ ಅಲ್ಲಿಯ ಜನರನ್ನ ಸೇರಿಸಿ ಹಾ ಆಲೋಚನೆ ಮಾಡಿ ಹ್ಮ್ ನಂತರ ಆ ಸ್ಥಳಕ್ಕೆ ಭೇಟಿ ಕೊಟ್ವಿ. ಹಾ ಸ್ವಾಮಿ. ತುಂಬಾ ವ್ಯಥೆ ಆಯ್ತು ಅಲ್ಲಿಯ ಸ್ಥಳವನ್ನ ನೋಡಿದಾಗ. ಹಾ ಹಾ ಅಲ್ಲಿ ಒಂದು 2.5 ಎಕರೆ ಜಮೀನು ಹಾ ಸ್ವಾಮೀಜಿ. ಇಲ್ಲೊಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ ಇಂದ ತಗೊಂಡಿದ್ದಾರೆ. ಹಾ ಸ್ವಾಮೀಜಿ. ಆದ್ರೆ ಅದು ಆಳವಾದಂತ ತಗ್ಗು, ಹಾ ಹಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ವಾತಾವರಣ. ಹಾ ಸ್ವಾಮಿ. ಇನ್ನು ಆ ಸಮಾಧಿ ಇರುವಂತದ್ದು ಹ್ಮ್ ಅಲ್ಲಿಯ ಹಾಲುಮತ ಜನಾಂಗಕ್ಕೆ ಸೇರಿರುವಂತದ್ದು. ಹಾ ಸ್ವಾಮೀಜಿ. ಅವ್ರ ಹತ್ರನು ನಾವು ಚರ್ಚೆ ಮಾಡಿ ಈ ಸ್ಥಳವನ್ನ ಬಿಟ್ಕೊಡಿ, ಹ್ಮ್ ಹ್ಮ್ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ವಿ. ಹಾ ಸ್ವಾಮೀಜಿ. ಮತ್ತೆ ಆ ಭಾಗದ ಎಲ್ಲ ಭಕ್ತರನ್ನ ಸೇರಿಸಿ ಹ್ಮ್ ಹ್ಮ್ ಇದನ್ನ ತಗ್ಗಿತ್ತಲ್ಲ ಅದನ್ನ ಮುಚ್ಚುವಂತ ವ್ಯವಸ್ಥೆ ಮಾಡಿಸಿದ್ವಿ. ಎಲ್ಲರೂ ಮನೆಗೊಂದೊಂದು ಟ್ರ್ಯಾಕ್ಟರ್ ನ ಕಳಿಸ್ಬೇಕು ಅಂತ ಹೇಳಿ ಹಾ ಸ್ವಾಮಿ. ಇದೇ ತಿಂಗಳು 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಹಾ ಸ್ವಾಮೀಜಿ. ಸುಮಾರು 4,000 ಟ್ರ್ಯಾಕ್ಟರ್ ಮಣ್ಣನ್ನ ಆಗ ತಗ್ಗಿಗೆ ಮುಚ್ಚಿ ಸಮ ಮಾಡುವಂತ ವ್ಯವಸ್ಥೆ ಆಯ್ತು. ಹಾ ಸ್ವಾಮೀಜಿ. ಹಾಗೇನೆ ರಾಜಕಾರಣಿಗಳನ್ನ ನಾವು ಕರೆಸಿ, ಉದಾಹರಣೆಗೆ ಲೋಕಸಭಾ ಸದಸ್ಯ, ಚಿತ್ರದುರ್ಗ ಲೋಕಸಭಾ ಸದಸ್ಯ ಚಿಕ್ಕಮಗಳೂರಿನವರು, ಅವರು ಮೂಲತಃ ಚಂದ್ರಪ್ಪ ಅಂತ, ಮತ್ತೆ ನಮ್ಮ ಇಲ್ಲಿ ಜಿಲ್ಲಾ ಮಂತ್ರಿ ಸಚಿವ ಆಂಜನೇಯ, ಹೊಸದುರ್ಗ ತಾಲೂಕಿನ ಶಾಸಕರು ಗೋವಿಂದಪ್ಪ, ತರೀಕೆರೆ ತಾಲೂಕಿನ ಶಾಸಕ ಶ್ರೀನಿವಾಸು, ಅಲ್ಲಿಯ ಮಾಜಿ ಶಾಸಕ ಸುರೇಶ್, ಇಂಥವ್ರನ್ನೆಲ್ಲ ನಾವು ಕರೆಸ್ಕೊಂಡು ಮುಖ್ಯಮಂತ್ರಿಗಳನ್ನ ನೀವು ಭೇಟಿಯಾಗಿ ಇದಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಏನೇನ್ ಬೇಕೋ ಆರ್ಥಿಕ ನೆರವನ್ನ ಪಡ್ಕೋಬೇಕು ಅಂತ ಹೇಳಿದ್ವಿ. ಈ ಹಿಂದೆ ಈ ಸಮಿತಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರನ್ನ ಕಂಡುಕೊಂಡು 2 ಲಕ್ಷ ರೂಪಾಯಿಗಳನ್ನ 2 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಸ್ಕೊಂಡಿದ್ರು. ಆದ್ರೆ ಆ ಹಾಲು ಮತದ ಜನಾಂಗದವರು ಆ ಗದ್ದಿಗೆಯನ್ನ ಇವ್ರ ಹೆಸರಿಗೆ ಮಾಡದೇ ಇದ್ದಿದ್ರಿಂದ ಅದನ್ನ ಹಣ ಬಳಸಕ್ ಬರೋದಿಲ್ಲ ಅಂತ ನಿಬಂಧನೆಗಳು ಬಂದ್ವು. ಆ ಹಿನ್ನೆಲೆಯಲ್ಲಿ ಆ ಹಣ ಹಿಂದಕ್ಕೆ ಹೋಯ್ತು. ಈಗ ಮತ್ತೆ ಆ ಪ್ರಯತ್ನ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಬಹುಶಃ ಎಲ್ಲಾ
ರಾಜಕೀಯ ನೇತಾರರು ಕೂಡ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ದಾರೆ. ನಾವೊಂದು ಸಾಧನ ಅಷ್ಟೇ. ಈಗ ಈ ಒಂದು ಪ್ರಸ್ತುತ ಕಾಲಕ್ಕೆ ಈ ಗದ್ದುಗೆಯ ಅವಶ್ಯಕತೆ ಯಾವ ರೀತಿಯಾಗಿ ಇದೆ, ಈ ಸ್ಮಾರಕದ ನಿರ್ಮಾಣದ ಅವಶ್ಯಕತೆ ಯಾಕೆ ಬೇಕಾಗಿದೆ ಅಂತಕ್ಕಂಥದ್ದು ಸ್ವಾಮಿ? ಇಲ್ಲಿ ಗದ್ದುಗೆ ಮಾಡಿ ಅದನ್ನ ಪೂಜೆ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಅಲ್ಲ. ಹಾ ಸ್ವಾಮೀಜಿ. ನಾವು ಗದ್ದುಗೆ, ದೇವಸ್ಥಾನ ಇವುಗಳನ್ನ ವಿರೋಧ ಮಾಡುವಂತವ್ರು. ಆದ್ರೆ ಈ ಗದ್ದುಗೆಯನ್ನ ಒಂದು ಸಾಂಕೇತಿಕವಾಗಿ ಇಟ್ಕೊಂಡು 12ನೇ ಶತಮಾನದಲ್ಲಿ ಏನು ಅನುಭವ ಮಂಟಪದ ಮೂಲಕ ಮಹಾನ್ ಕ್ರಾಂತಿಯನ್ನ ಮಾಡಿದ್ರು, ಹಾಗೆ ಇಲ್ಲೊಂದು ಅನುಭವ ಮಂಟಪ ಸೃಷ್ಟಿ ಆಗ್ಬೇಕು. ಇವತ್ತು ಜನರಲ್ಲಿ ನೈತಿಕ ಪ್ರಜ್ಞೆ ಕುಸ್ತು ಹೋಗ್ತಾ ಇದೆ. ಸಾಮಾಜಿಕ ಹೊಣೆಗಾರಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ. ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ. ಅಲ್ಲೊಂದು ಅನುಭವ ಮಂಟಪ ಅನ್ನೋದನ್ನ ಮಾಡಿ ಆಗಾಗ ಮಕ್ಕಳಿಗೆ ತರಬೇತಿ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಆಶಯ. 12ನೇ ಶತಮಾನದಲ್ಲಿ ಏನೇನ್ ಚಳವಳಿ ಆಯ್ತು, ಸಾಹಿತ್ಯ ಹೇಗೆ ಹುಟ್ಕೊಳ್ತು, ಆ ಮೂಲಕ ಸಾಮಾಜಿಕ ಪರಿವರ್ತನೆಯನ್ನ ಹೇಗೆ ಮಾಡಿದ್ರು, ಅದನ್ನ ಇವತ್ತಿನ ಮಕ್ಕಳಿಗೆ ತಿಳಿಸ್ಕೊಟ್ಟು ನೀವು ಈ ದಿಶೆಯಲ್ಲಿ ಮುಂದುವರಿಬೇಕು. ಹೀಗೆ ಮಕ್ಕಳನ್ನ ಪ್ರಚೋದಿಸೋದು ನಿತ್ಯವೂ ಅಥವಾ ಆಗಾಗ ಅಲ್ಲಿ ತರಬೇತಿ ಶಿಬಿರಗಳು ನಡೆಯೋ ಹಾಗೆ ನೋಡ್ಕೊಳ್ಳುವಂಥದ್ದು, ಗ್ರಂಥಾಲಯ ಇರುವಂತದ್ದು, ಒಟ್ಟಾರೆ ಜನರಿಗೆ 12ನೇ ಶತಮಾನದ ನೆನಪನ್ನ ಮತ್ತೆ ತಾಯಿಯ ಗದ್ದುಗೆಯ ಮೂಲಕ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಆಶಯ. ಹಾ ಸ್ವಾಮೀಜಿ, ಈಗ ಆ ದಿಶೆಯಲ್ಲಿ ತಮ್ಮ ಈ ಕನಸುಗಳು, ಆಶಯ ಅಲ್ಲಿ ಈಡೇರ್ತಕ್ಕಂಥ ಯಾವ್ದಾದ್ರು ಸೂಚನೆಗಳು, ಆ ಮುನ್ಸೂಚನೆ ಕಂಡು ಬರ್ತಾ ಇದೆಯಾ ಸ್ವಾಮೀಜಿ? ಬಹುಶಃ ನಾವು ಹೇಳಿದ ಒಂದೇ ಮಾತಿಗೆ 4,000 ಟ್ರ್ಯಾಕ್ಟರ್ ಮಣ್ಣನ್ನ ಯಾವುದೇ ಹಣ ಇಲ್ಲದೆ ಇಲ್ಲಿಯ ಭಕ್ತರು ಹೊಡೆದು ಕೊಟ್ಟಿದ್ದಾರೆ ಅಂತಂದ್ರೆ ಆಶಾವಾದದ ಮೊದಲ ಹೆಜ್ಜೆ. ಖಂಡಿತ ಸ್ವಾಮೀಜಿ. ನಾವ್ ಯಾವಾಗ್ಲೂ ಕೂಡ ನಿರಾಶಾವಾದಿಗಳಲ್ಲ. ಹೆಜ್ಜೆಯನ್ನ ಇಡ್ತಾ ಹೋದ್ರೆ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೆಜ್ಜೆನ ಇಡದೆ ದೂರ ಇದೆ ಅಂತ ಹೇಳಿ ಇಲ್ಲೇ ಆ ದೂರದ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ರೆ ಎಂದು ಗುರಿ ಮುಟ್ಲಿಕ್ಕೆ ಆಗಲ್ಲ. ಖಂಡಿತ ಸ್ವಾಮೀಜಿ. ಯಾಕೆಂದ್ರೆ ವಾರ ದಿನ ತುಂಬುವಷ್ಟರಲ್ಲಿ ಇಷ್ಟೊಂದು ಅಲ್ಲಿ ಯಾವುದೇ ಸರ್ಕಾರ ಇನ್ನಿತರ ಸಹಾಯ ಸಹಕಾರವಿಲ್ಲದೆ ಈ ಒಂದು ಭಕ್ತ ಸಮೂಹದವರು ಅಥವಾ ತಮ್ಮ ಮಾತಿಗೆ ಹೋಗೊಟ್ಟು ಇಷ್ಟು ಪ್ರಮಾಣದಲ್ಲಿ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಒಂದು ಭರವಸೆ ಇದೆ. ಹೌದು. ಅದೇ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳು 9ನೇ ತಾರೀಕು ಅಲ್ಲಿ ನಾಗಲಾಂಬಿಕಾ ಅಕ್ಕ ನಾಗಮ್ಮನ ಒಂದು ಸ್ಮರಣೆ ಮತ್ತು ಬಸವ ಜಯಂತಿ ಎರಡೂ ಕಾರ್ಯಕ್ರಮಗಳನ್ನ ಈ ಸ್ಥಳದಲ್ಲಿ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವಿಶೇಷತೆ ಏನು ಸ್ವಾಮೀಜಿ ಅವರೇ? ಆ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಜನರಿಗೆ ಅರಿವು ಉಂಟು ಮಾಡಿಕೊಡುವಂಥದ್ದು, ಹಾಗೇನೆ ಸರ್ಕಾರದ ಗಮನಕ್ಕೆ ಇದನ್ನು ತಂದು ಅನುದಾನವನ್ನ ಬಿಡುಗಡೆ ಮಾಡುವ ಹಾಗೆ ಒತ್ತಡ ತರುವಂಥದ್ದು. ಯಾಕೆಂದ್ರೆ ಎಲ್ಲಾ ಕೆಲಸ ಕಾರ್ಯಗಳನ್ನ ಸಾರ್ವಜನಿಕರ ದೇಣಿಗೆಯಿಂದಲೇ ಮಾಡ್ತೀವಿ ಅನ್ನೋದು ಕಷ್ಟ ಸಾಧ್ಯ. ಈಗ ಸರ್ಕಾರ ಈಗಾಗಲೇ ಕೂಡಲ ಸಂಗಮದಲ್ಲಿ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸಿದೆ. ಕೂಡಲ ಸಂಗಮದಲ್ಲಿ ಆದ ಹಾಗೇನೆ ಬಸವಣ್ಣನ ಜನ್ಮಸ್ಥಳ ಬಾಗೇವಾಡಿಯಲ್ಲಿ ಆಗಿದೆ. ಬಸವಣ್ಣನ ಕಾರ್ಯಕ್ಷೇತ್ರ ಕಲ್ಯಾಣದಲ್ಲಿ ಈ ಕೆಲಸ ಆಗಿದೆ. ಹಾಗೇನೆ ಬಸವಣ್ಣನಿಗೆ ಸ್ಫೂರ್ತಿ ನೀಡಿದಂತ ಅಕ್ಕನಾಗಮ್ಮನ ಕ್ಷೇತ್ರವು ಕೂಡ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅದನ್ನ ರಾಜಕಾರಣಿಗೆ ತಿಳಿಸಿ ಹೇಳಬೇಕಾಗಿದೆ. ಯಾಕಂದ್ರೆ ಇವತ್ತು ಬೇರೆ ಬೇರೆ ಧರ್ಮಗಳ ಅಥವಾ ಬೇರೆ ಬೇರೆ ದೇವಸ್ಥಾನಗಳ ಕೆಲವೊಂದು ಜೀರ್ಣೋದ್ಧಾರಗಳು ಆಗ್ತಕ್ಕಂಥ ಪರ್ವಕಾಲವಾಗಿದೆ. ಈ ಹಿನ್ನೆಲೆಯಲ್ಲಿ ಇದಕ್ಕೂ ಕೂಡ ಆದ್ಯತೆ ಸಿಗಬಹುದಾ ಅಂತಕ್ಕಂಥದ್ದು? ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಯಾಕೆಂದ್ರೆ ಈಗಿನ ಮುಖ್ಯಮಂತ್ರಿಗಳು ಇಂಥ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಉತ್ಸಾಹವನ್ನ, ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅವರು ಖಂಡಿತ ಇದಕ್ಕೆ ಸಾಕಷ್ಟು ಆರ್ಥಿಕ ನೆರವನ್ನ ನೀಡ್ತಾರೆ ಸರ್ಕಾರದ. ಯಾಕೆಂದ್ರೆ ಸರ್ಕಾರದ ಹಣ ಅಂದ್ರೆ ನಮ್ದೇ ಹಣ, ಹೌದು, ಸಾರ್ವಜನಿಕರ ಹಣ, ಹೌದು. ಸಾರ್ವಜನಿಕ ಒಳಿತಿನ ಕಾರ್ಯಗಳಿಗೆ ಅದು ಸದ್ಬಳಕೆ ಆಗ್ಬೇಕು. ಅವ್ರು ಕೊಡ್ತೇವೆ ಅನ್ನುವಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಬಹುಶಃ ಮತ್ತೆ ಈ ರಾಜಕಾರಣಿಗಳು ಇನ್ನೊಂದ್ ಸಾರಿ ಹೋಗಿ ಒತ್ತಡ ಹಾಕಿದ್ರೆ ಕೊಡ್ತಾ ಇದ್ದಾರೆ ಅನ್ನೋ ನಂಬಿಕೆ. ಯಾಕೆಂದ್ರೆ ಇವತ್ತು ಒಂದು ಮಗು ಅಳದೇ ಇದ್ರೆ ಯಾವ ತಾಯಿನೂ ಎದೆ ಹಾಲು ಕೊಡಲ್ಲ, ಅತ್ತಾಗ ಮಾತ್ರ ಹಾಲು ಕೊಡ್ತಾರೆ. ಹೌದು ಹೌದು. ನಾವು ಕೂಡ ಇಲ್ಲಿ ಸರ್ಕಾರದ ಮೇಲೆ ಮತ್ತೆ ಮತ್ತೆ ಒತ್ತಡ ತರಬೇಕು. ಒಂದೇ ಕೆಲಸ ಅಲ್ಲ, ಸಾವಿರಾರು ಕೆಲಸಗಳ ಕಾರ್ಯಗಳಿರ್ತಾವು. ಆ ಹಿನ್ನೆಲೆಯಲ್ಲಿ ಒತ್ತಡವನ್ನ ಹಾಕಿದ್ರೆ ಆದಷ್ಟು ಬೇಗ ಕಾರ್ಯವನ್ನ ಮಾಡಬಹುದೇನೋ ಅನ್ನುವಂತ ಆತ್ಮವಿಶ್ವಾಸ ನಮಗಿದೆ.
ಖಂಡಿತ ಸ್ವಾಮೀಜಿ. ಹಾಗೆ ಬಹಳ ಮುಖ್ಯವಾಗಿ ಇದು 12ನೇ ಶತಮಾನದ ಒಬ್ಬ ಶಿವಶರಣೆ ಮಲೆನಾಡು ಭಾಗಕ್ಕೆ ಬಂದು ಈ ರೀತಿಯಾದಂಥ ಒಂದು ಸಾಧನೆ ಮಾಡಿ ಇಲ್ಲಿ ಲಿಂಗೈಕ್ಯರಾಗ್ತಕ್ಕಂಥದ್ದು ತುಂಬ ಅಪರೂಪದ ಸಂಗತಿ. ಆದರೆ ಇದನ್ನು ಅಭಿವೃದ್ಧಿಪಡಿಸಿದರೆ ಎಲ್ಲೋ ಒಂದು ಕಡೆ ನಾಳೆ ಈ ಇತಿಹಾಸ ಗತಕಾಲದಲ್ಲಿ ಉಳಿದೇ ಇರಬಹುದು, ಅಥವಾ ಈ ಇತಿಹಾಸ ಇಲ್ಲಿಗೆ ಮುಕ್ತಾಯವಾಗ್ತಕ್ಕಂಥ ಒಂದು ಹಂತಕ್ಕೆ ತಲುಪಬಹುದು ಅಂತಕ್ಕಂಥದ್ದು. ಖಂಡಿತ ನೀವು ಹೇಳೋ ಮಾತು ಸತ್ಯ. ಎಷ್ಟೋ ಸಾರಿ ನಾವು ಇತಿಹಾಸದ ಪ್ರಜ್ಞೆ ಇಲ್ಲದವರಾಗಿ ಇದ್ದ ಇತಿಹಾಸವನ್ನು ಕಳ್ಕೊಂಡು ಅನಾಥರಾಗುವಂತ ಸ್ಥಿತಿ ಇದೆ. ಹೌದು, ಅದನ್ನ ನಾವು ಉಳಿಸ್ಕೊಳ್ಬೇಕಾದದ್ದು ನಮ್ಮ ಧರ್ಮ. ಎಲ್ಲೋ ಒಂದ್ ಕಡೆ ಶರಣ ಸಾಹಿತ್ಯ ಪರಂಪರೆಯಲ್ಲಿರ್ತಕ್ಕಂಥ ಎಲ್ಲೋ ಬಸವಣ್ಣನವರನ್ನ ಬಿಟ್ಟರೆ ಇನ್ನುಳಿದ ಹಾಗೆ ಕೆಲವು ಶರಣರ ಒಂದು ಸಂತತಿ ಅಥವಾ ಶರಣರ ಒಂದು ಪ್ರಸಾರ ಕಾರ್ಯಕ್ರಮ ಕೊರತೆ ಇದೆಯಾ ಅಂತ. ಖಂಡಿತ ಇದೆ. ಅದು ಹೌದು, ಏನೇನ್ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗಿತ್ತು ಆ ಕೆಲಸ ಕಾರ್ಯಗಳನ್ನ ಮಾಡುವಲ್ಲಿ ಸಾಹಿತಿಗಳು ಆ ಕೆಲಸ ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ. ಆದ್ರೆ ಸಾಹಿತಿಗಳಿಗಿಂತ ಹೆಚ್ಚಾಗಿ ಸಾರ್ವಜನಿಕರು, ರಾಜಕಾರಣಿಗಳು, ಮಠಾಧಿಪತಿಗಳು ಕೂಡ ಈ ಕಾರ್ಯವನ್ನ ಮಾಡಬೇಕಾಗಿದೆ. ಈ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡುವಲ್ಲಿ ತಮ್ಮ ಸಲಹೆಯ ರೂಪರೇಷೆ ಹೇಗಿದೆ ಸ್ವಾಮೀಜಿಯವರೇ? ನಾವು ಆರಂಭದಲ್ಲೇ ಹೇಳಿದ ಹಾಗೆ ಅಲ್ಲಿ ಮೊದಲು ಒಂದು ಅನುಭವ ಮಂಟಪದ ರೀತಿಯಲ್ಲಿ ಕಟ್ಟಡ ಮಾಡಬೇಕಾಗಿದೆ. ಸ್ವಾಮೀಜಿ, ಅಲ್ಲಿ ಎಲ್ಲ ರೀತಿಯ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅದು ಒಂದು ವೇದಿಕೆ ಆಗ್ಬೇಕು. ಆಮೇಲೆ ಅಲ್ಲಿ ಬಂದಂತವ್ರಿಗೆ ಒಂದ್ ವೇಳೆ ಉಳ್ಕೋಬೇಕು ಅಂದ್ರೆ ಉಳ್ಕೊಳ್ಳಿಕ್ಕೆ ಅವಕಾಶ ಇರಬೇಕು. ಒಂದು ಬೃಹತ್ ಗ್ರಂಥಾಲಯ, ಸಂಶೋಧನೆ ಮಾಡುವಂತವ್ರಿಗೆ ಶರಣ ಸಾಹಿತ್ಯದ ಬಗ್ಗೆ ಸಂಶೋಧನೆ ಮಾಡ್ಬೇಕು ಅಂದ್ರೆ ಎಲ್ಲ ಗ್ರಂಥಗಳು ಸಂಬಂಧಪಟ್ಟಂತೆ ಸಿಗೋ ಹಾಗೆ ಅಲ್ಲೊಂದು ಒಳ್ಳೆ ಗ್ರಂಥಾಲಯವನ್ನ ಮಾಡಬೇಕು ಅನ್ನೋದು. ಅದಕ್ಕಿಂತ ಹೆಚ್ಚಾಗಿ ಸುತ್ತಮುತ್ತ ತೋಟಗಳಿದಾವೆ, ಅಡಿಕೆ ತೋಟಗಳು, ಒಳ್ಳೆ ಪರಿಸರ ಇದೆ. ಹಾಗಾಗಿ ನಾವು ಮತ್ತಷ್ಟು ಅಲ್ಲಿ ಗಿಡ ಮರಗಳನ್ನ ಬೆಳೆಸುವಂಥದ್ದು ಅದು ಬಹಳ ಮುಖ್ಯವಾದ. ಈಗ ಪರಿಸರ ಪ್ರಜ್ಞೆ ನಮ್ಗಿಲ್ಲದೆ ಇದ್ರೆ ಬರೀ ಕಟ್ಟಡಗಳನ್ನ ಕಟ್ಟಿ ಏನ್ ಮಾಡೋದು? ಹೌದು ಹೌದು, ಕಟ್ಟಡಗಳಿಗಿಂತ ಬಯಲನ್ನ ನಾವು ಬಳಕೆ ಮಾಡ್ಕೊಳ್ಬೇಕಾಗಿದೆ. ಅದನ್ನ ಗಿಡ ಮರಗಳನ್ನ ಬೆಳೆಸೋ ಮೂಲಕ ಅಲ್ಲಿ ಹಕ್ಕಿ ಪಕ್ಷಿಗಳು ಬರಬೇಕು, ಜನ ಬರಬೇಕು. ಬಂದಂತವ್ರು ಒಂದು ಗಂಟೆ ಅಲ್ಲಿ ಬಹಳ ನೆಮ್ಮದಿಯಿಂದ ಕೂತು ಧ್ಯಾನ ಮಾಡುವಂತ ಸ್ಥಿತಿ ಬರಬೇಕು. ಒಂದು ಮರದ ಅಡಿಗೆನೆ ಬುದ್ಧ ಹೇಗೆ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಅವನಿಗೆ ಜ್ಞಾನೋದಯ ಆಯ್ತು ಅಂತಾರಲ್ಲ, ಇಲ್ಲೂ ಕೂಡ ಆ ಮರದ ಅಡಿಗೆ ಕೂತಾಗ ಜನರಿಗೆ ಜ್ಞಾನೋದಯ ಆಗುವ ಹಾಗೆ ಆಗ್ಬೇಕು ಅಂತಕ್ಕಂಥದ್ದು ಇದು ನಮ್ಮ ಆಶಯ. ಖಂಡಿತ. ಇದಕ್ಕೆ ತಮಗೆ ಈಗ ಸಹಕಾರದ ಪ್ರತಿಕ್ರಿಯೆ ಅಲ್ಲಿಯ ಲೋಕಲ್ ಅಂದ್ರೆ ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು, ಅಲ್ಲಿಯ ಸ್ಥಳೀಯ ತಮ್ಮ ಒಡನಾಡಿಗಳದ್ದು ಯಾವ ರೀತಿ ಆಗಿದೆ ಅಂತ? ಸ್ಥಳೀಯ ಹಾಲಿ ಮತ್ತು ಮಾಜಿ ಶಾಸಕರು, ನಗರಸಭೆಯ ಅಧ್ಯಕ್ಷರು, ತಾಲೂಕು, ಜಿಲ್ಲಾ ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ತುಂಬಾ ಸಕ್ರಿಯವಾಗಿ ಪ್ರತಿಕ್ರಿಯೆ ತೋರ್ತಾ ಇದ್ದಾರೆ. ಇದು ಅಭಿವೃದ್ಧಿ. ಅವ್ರು ಎಷ್ಟೋ ಜನ ತರೀಕೆರೆಯಲ್ಲಿ ಇರುವಂತವ್ರೆ ಈ ಗದ್ದಿಗೆ ನಾನು ಇದುವರೆಗೂ ನೋಡಿರ್ಲಿಲ್ಲ ಅಂತ ಹೇಳ್ತಾರೆ. ಯಾವಾಗ ನಾವು ಅಲ್ಲಿ ಮಣ್ಣನ್ನ ಹೊಡೆಸ್ಲಿಕ್ಕೆ ಪ್ರಾರಂಭ ಮಾಡಿದ್ವು ಆಗ ಒಬ್ಬೊಬ್ರೆ ಅಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು. ಏನ್ರಪ್ಪ ಇಷ್ಟು ವರ್ಷ ಆದ್ರೂ ನೀವು ನೋಡಿರ್ಲಿಲ್ವಾ ಅಂದ್ರೆ ಬುದ್ಧಿ ಇಲ್ಲಿ ಐತಿ ಅನ್ನೋದೇ ನಮಗೆ ಗೊತ್ತಿರ್ಲಿಲ್ಲ ಅಂತ. ಅಂದ್ರೆ ದೀಪದ ಕೆಳಗೆ ಕತ್ತಲು ಅನ್ನುವಂತ ಹಾಗೆ ಅಲ್ಲಿದ್ದಂಥವ್ರಿಗೆ ಆ ಒಂದು ಮಹತ್ವ ಗೊತ್ತಿಲ್ಲ. ಇಲ್ಲಮ್ಮ, ಅಕ್ಕನಾಗಮ್ಮ ಗೊತ್ತೇ ಇಲ್ಲ. ಅದಕ್ಕೆ ಈಗ ಒಂದಿಷ್ಟು ಜಾಗೃತಿ ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ ಇನ್ನೂ ಹೆಚ್ಚಿನ ಜನಕ್ಕೆ ಪಸರಿಸಬಹುದು ಅಂತಕ್ಕಂಥ ಆಶಯ. ಖಂಡಿತ ಖಂಡಿತ ಸ್ವಾಮೀಜಿ, ತಮ್ಮ ಎಲ್ಲ ಆ ಒಂದು ಭಾಗದ ಅಭಿವೃದ್ಧಿಗಾಗಿ ತಮ್ಮ ಪ್ರಯತ್ನ, ತಮ್ಮ ಶ್ರಮ ಸಾರ್ಥಕವಾಗಿ ಅಲ್ಲಿ ತಮಗೆ ಪ್ರತಿಫಲ ಸಿಗಲಿ ಅಂತಕ್ಕಂಥ ಸದಾಶಯವನ್ನು ನಾವು ಕೂಡ ವ್ಯಕ್ತಪಡಿಸ್ತೇವೆ. ತಮಗೆ ಮತ್ತೆ ಕರೆ ಮಾಡ್ತೇವೆ. ತುಂಬಾ ಸಂತೋಷ. ಅಂದ್ರೆ ನಿಮ್ಮ ವಾಹಿನಿಯವರು ಇಂತಲ್ಲಿ ಬಂದು ಇದನ್ನ ನೋಡಿ ಪ್ರಸಾರ ಮಾಡುವಂತ ಒಂದು ಉತ್ತಮ ಕಾರ್ಯವನ್ನ ಮಾಡ್ತಾ ಇದ್ರಲ್ಲ, ಅದಕ್ಕಾಗಿ ನಿಮ್ಮನ್ನ ಮತ್ತು ನಿಮ್ಮ ವಾಹಿನಿಯ ಎಲ್ಲ ಬಳಗವನ್ನ ಅಭಿನಂದಿಸ್ತೇವೆ. ಖಂಡಿತ ಸ್ವಾಮೀಜಿ, ತಮ್ಮ ಅಭಿನಂದನೆಗಳಿಗೆ ಸಾಕಷ್ಟು ಸಂತೋಷ. ವಾಹಿನಿಗಳು ಮಾಡ್ಬೇಕಾಗಿರೋದೇ ಈ ಕೆಲಸ. ಖಂಡಿತ ಇಲ್ಲಿ ಏನಾಗಬೇಕು ಅಂತ ಹೇಳಿ ಅವರೇ ಹುಡುಕ್ಬೇಕು, ಹುಡುಕಿ ಅದಕ್ಕೊಂದು ಹೊಸ ರೂಪವನ್ನು ಕೊಡುವಂತ ಪ್ರಯತ್ನ ಮಾಡಬೇಕು. ನಿಮ್ಮ ವಾಹಿನಿ ಈ ಕೆಲಸ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಅಭಿನಂದಿಸ್ತೇವೆ. ಖಂಡಿತ ಸ್ವಾಮೀಜಿ, ತಮ್ಮ ಅಭಿನಂದನೆಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಒಳ್ಳೆಯದು. ಎಸ್ ವೀಕ್ಷಕರೇ, ಇದುವರೆಗೂ ಏನು ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶ್ರೀಗಳು ಅಲ್ಲಿ ಒಂದು ಹೊಸ ಪ್ರಯತ್ನವನ್ನು ತೆಗೆದುಕೊಳ್ತಾ ಇದ್ದಾರೆ, ಆ ಬಗ್ಗೆ ಎಲ್ಲ ವಿಚಾರವನ್ನು ಮಂಡಿಸಿದರು. ಇನ್ನಷ್ಟು ಅತಿಥಿಗಳೊಟ್ಟಿಗೆ ಮಾತನಾಡೋಣ, ಇನ್ನಷ್ಟು ವಿಷಯವನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.
ವಿರಾಮದ ಬಳಿಕ ತರೀಕೆರೆಯಲ್ಲಿ ಅಕ್ಕ ನಾಗಲಾಂಬಿಕೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತು ಐತಿಹಾಸಿಕವಾಗಿ ಸಾಕಷ್ಟು ಶರಣರು, ಸಾಕಷ್ಟು ಐತಿಹಾಸಿಕವಾದಂಥ ಪುರುಷರು ನಮ್ಮಿಂದ ಕಣ್ಮರೆಯಾಗ್ತಕ್ಕಂಥ ಸಮಯದಲ್ಲಿ ನಾವಿದ್ದೇವೆ. ಯಾಕೆಂದರೆ ಇವತ್ತು ಅಲ್ಲಲ್ಲಿ ಏನು ಶರಣರು, ಸಂತರು ಅಥವಾ ವೀರರು ಅಥವಾ ಸಾಕಷ್ಟು ಮಹನೀಯರು ಕಣ್ಮರೆಯಾದಂಥ ಒಂದು ಸ್ಮಾರಕಗಳನ್ನು ನಿರ್ಮಾಣ ಮಾಡಿ ಅಥವಾ ಅವರ ನೆನಪಿನಲ್ಲಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಸರ್ಕಾರಗಳು ಕೆಲಸ ಮಾಡ್ತಕ್ಕಂಥ ಅನಿವಾರ್ಯವಿರುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಅಕ್ಕ ನಾಗಲಾಂಬಿಕೆ ಅಂತಕ್ಕಂಥ ವಿಶೇಷವಾದ ವೀರ ವನಿತೆ ಶರಣೆಯ ಬಗ್ಗೆ ಈ ದಿನ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ 12ನೇ ಶತಮಾನದಲ್ಲಿ ಏನು ಬಸವಾದಿ ಶಿವಶರಣರ ಈ ಸಾಲಿನಲ್ಲಿ ಬರ್ತಕ್ಕಂಥ ಅಕ್ಕ ನಾಗಲಾಂಬಿಕೆ ಅವರು ವಿಶ್ವಗುರು ಬಸವಣ್ಣ ಅಂತ ಏನು ನಾವು ಕರಿತಾ ಇದ್ದೀವಿ. ವಚನ ಸಾಹಿತ್ಯದಲ್ಲಿ ಅಗ್ರಗಣ್ಯರು ಮತ್ತು ಬಸವಾದಿ ಶಿವಶರಣರ ಅನುಭವ ಮಂಟಪದಲ್ಲಿ ಅಗ್ರಗಣ್ಯರಾದಂಥ ಶರಣ ವಿಶ್ವಗುರು ಬಸವಣ್ಣನವರ ಬಾಲ್ಯದಿಂದಲೂ ಕೂಡ ಅವರನ್ನು ಹಾರೈಕೆಯಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಿ ವಚನ ಸಾಹಿತ್ಯವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದಂಥ ವೀರವನಿತೆ ಅಕ್ಕ ನಾಗಲಾಂಬಿಕೆ. ಅಂತಹ ಒಂದು ವೀಕ್ಷಕರೇ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ RT ಮಜ್ಗಿಯವರು, ಧಾರವಾಡದ ಪತ್ರಕರ್ತರು. ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಇವತ್ತು ಈ ಒಂದು ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ಅಕ್ಕ ನಾಗಲಾಂಬಿಕೆ ಅವರ ಸಮಾಧಿ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ವಿಸ್ತೃತವಾಗಿ ಪ್ರಸಾರವಾಗ್ತಕ್ಕಂಥ ದಿನಮಾನವಾಗಿದೆ. ಅಕ್ಕ ನಾಗಲಾಂಬಿಕೆ ಅವರ ಹಿನ್ನೆಲೆಯ ಬಗ್ಗೆ ಮತ್ತು ಅಲ್ಲಿ ಏನು ಇವತ್ತು ಸ್ಮಾರಕದ ಅಗತ್ಯತೆ ಬಗ್ಗೆ ತಾವು ಯಾವ ಸಲಹೆಯನ್ನು ಕೊಡ್ತೀರಿ ಅಥವಾ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ? ಅಕ್ಕ ನಾಗಲಾಂಬಿಕೆ 12ನೇ ಶತಮಾನದಲ್ಲಿ ಶರಣ ಚಳವಳಿಯ ಪ್ರಮುಖ ನಾಯಕಿ. ಹೌದು. ಅವರು ಬಸವಣ್ಣವರ ಅಕ್ಕ. ಆಮೇಲೆ ಜ್ಞಾನನಿಧಿ ಚನ್ನಬಸವಣ್ಣವರ ತಾಯಿ. ಇವೆರಡರ ಹಿನ್ನೆಲೆಯಲ್ಲಿ ನಾವು ಇಟ್ಕೊಂಡು ಹೋದಾಗ ಬಸವಣ್ಣವ್ರನ್ನ ಎಳೆಯ ವಯಸ್ಸಿನಲ್ಲಿ ಮನೆ ಬಿಟ್ಟು ಅವ್ರು ಹೊರಟಾಗ ನಿನ್ನ ಜೊತೆ ನಾನು ಇರಬೇಕು, ನಿನಗೆ ತಾಯಿಯಾಗಿ ನೆರಳಿನಂತೆ ನಾನು ಹಿಂಬಾಲಿಸ್ತೇನೆ ಅಂತಂದು ಅವರು ಕೂಡ ಅವ್ರ ಜೊತೆಗೆ ಮನೆ ಬಿಟ್ಟು ಹೊರಟರು. ತದನಂತರ ಅವರು ಬಸವಣ್ಣವ್ರನ್ನ ತಾಯಿಯಾಗೆ ಪೋಷಣೆ ಮಾಡಿದ್ರು ಎಲ್ಲ ಕಾಲಕ್ಕೂ ಕೂಡ. ಅದರ ನಂತರ ಬಸವಣ್ಣನವರನ್ನ ಗುರುವಾಗಿ ಸ್ವೀಕಾರ ಮಾಡಿದ್ರು. ತಾಯಿಯಾಗಿ ತಮ್ಮನನ್ನ ಮುದ್ದಾಡಿ ಬೆಳೆಸಿದ ಅಕ್ಕ ಮುಂದೆ ಬಸವಣ್ಣನ್ನೇ ಗುರುವಾಗಿ ತಂದೆಯಾಗಿ ಭಾವಿಸಿದಳು. ಇವರ ಒಂದು ವಚನದಲ್ಲಿ ಬರ್ತದೈತಿ, ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ, ಕೊನೆಗೆ ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗನ ಹೃದಯದಲ್ಲಿ ನಿಜವಾಸಿಯಾಗಿ ಇರಿಸಿದ ಎನ್ನ ತಂದೆ ಸಂಗನ ಬಸವಣ್ಣ. ತದನಂತರ ಅಲ್ಲಿ ನಡೆದಂತ ಒಂದು ಕಲ್ಯಾಣ ಕ್ರಾಂತಿ. ಆ ಕ್ರಾಂತಿಯಲ್ಲಿ ಎಲ್ಲರೂ ಕೂಡ ಶಿವಪೂಜೆ, ಲಿಂಗ ಪೂಜೆ ಮಾಡ್ತಕ್ಕಂತ ಎಲ್ಲರೂ ಇವರೆಲ್ಲರೂ ಕೂಡ ಶಿವಾಚಾರಿಗಳಾಗಿದ್ರು. ತದನಂತರ ಅಲ್ಲಿ ನಡೆದ ಆ ಕ್ರಾಂತಿಯಿಂದ ಚನ್ನ ಬಸವಣ್ಣನೇ ಶಸ್ತ್ರಾಸ್ತ್ರಧಾರಿಯಾಗಿ ಶರಣರ ಸೇನಾಪತಿ ಆದ್ರು. ತನ್ನ ಮಗನನ್ನ ಆ ರೀತಿ ಹುರಿದುಂಬಿಸಿದ ತಾಯಿ ಇವರು. ಶಿವಗಣದ ರಕ್ಷಣೆಗಾಗಿ, ಆತ್ಮರಕ್ಷಣೆಗಾಗಿ ಶಿವಾಚಾರಿಗಳು ಗಣಾಚಾರಿಗಳಾದ್ರು. ನಂತರ ಬಿಜ್ಜಳನ ಕೊಲೆಯಾಯ್ತು, ಅದೆಲ್ಲ ಆಯ್ತು. ನಂತರ ಕಾತರವಳ್ಳಿಯ ಕಡುತರವಾದ ಕಾಳಗದಲ್ಲಿ ಅಲ್ಲಿ ಬೈಲೊಂಗಲದತ್ತೆಲೆ ಕದನದಲ್ಲಿ ಅಳಿಯ ಬಿಜ್ಜಳನ ಎಚ್ಚರ ತಪ್ಪಿ ಬಿದ್ದ. ಆ ಕದನದಲ್ಲಿ ಇನ್ನೇನು ಅವನ ವಧೆಯಾಗಬೇಕೆನ್ನಷ್ಟರಲ್ಲಿ ಅಕ್ಕನಾಗಮ್ಮ ಅಡ್ಡ ಬಂದ್ರು. ನೋಡ್ರಿ ಎಂಥ ಒಂದು ಅದ್ಭುತವಾದ ಸನ್ನಿವೇಶ ಇದು. ಅವನ ಪ್ರಾಣವನ್ನು ಉಳಿಸಿದ್ಲು. ಅಂದ್ರೆ ನಿಜವಾದ ಶರಣ ಕ್ರಾಂತಿಯ ಒಂದು ಉದ್ದೇಶವನ್ನ ಆ ಸಂದರ್ಭದಲ್ಲಿ ಸಾರಿದ್ರು ಅವರು. ಹೌದು, ಖಂಡಿತ ಖಂಡಿತ. ಅಲ್ಲಿ ಆತನ ಪ್ರಾಣವನ್ನ ಉಳಿಸಿ ಮುಂದೆ ಅಲ್ಲಿಂದ ಚನ್ನ ಬಸವಣ್ಣ ಅಳಿದುಳಿದ ಶರಣರೊಂದಿಗೆ ಉಳಿವೆಯತ್ತ ಅವರು ದಾಪಗಾಲ ಹಾಕಿದ್ರು. ಉಳಿವೆಯಲ್ಲಿ ಆ ಚನ್ನ ಬಸವಣ್ಣನವರನ್ನ ಬಿಟ್ರು. ಮುಂದೆ ಇಲ್ಲಿ ನನ್ನ ಕೆಲಸ ಆಯ್ತಪ್ಪ, ನಾ ಇನ್ನು ಮುಂದೆ ನಾನು ಮುಂದುವರಿತದನಿ. ಸೊ ಅವರು ಹಾಗೆ ತುಂಗೆಯ ಮಠದ ಗುಂಟ ಹಾಗೆ ನಡೆದಾಡ್ತಾ ಕೊನೆಗೆ ಇದೇನು ತರೀಕೆರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐತಿ, ಶಿವಮೊಗ್ಗಕ್ಕೆ ಬಹಳ ಸಮೀಪ. ಹೌದು ಹೌದು. ಅಲ್ಲಿ ಎಣ್ಣೆ ಹೊಳೆ ಅಂತಕ್ಕಂತ
ನದಿ ಭಾಗ ತಲುಪಿ ಹೌದು ಅಲ್ಲಿಯೇ ಶರಣ ಧರ್ಮ ಉಳಿವಿಗೆ ಜನಜಾಗೃತಿ ಕಾರ್ಯದಲ್ಲಿ ತಲ್ಲೀನರಾದ್ರು. ಹೌದು ಇದು ಐತಿಹಾಸಿಕ ಚರಿತ್ರೆಯ ಹೌದು ಸತ್ಯಪೂರ್ಣವಾದಂತ ಚಿತ್ರಣ. ಹೌದು ಖಂಡಿತ. ಆಮೇಲೆ ಸಮಾಜ ಕ್ರಾಂತಿ, ಧರ್ಮ ಕ್ರಾಂತಿ, ಕಾಯಕ ಕ್ರಾಂತಿ, ಸಾಹಿತ್ಯ ಕ್ರಾಂತಿಯನ್ನ ಇವರು ಎಲ್ಲರಿಗೂ ಕೂಡಿ ಅಲ್ಲಿ ನಮ್ಮ ಈ ಷಟ್ಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ ಉಳಿವಿಯಲ್ಲಿಯೇ ನೆಲೆ ನಿಂತು ಇನ್ನುಳಿದ ಅಳಿದುಳಿದ ಶರಣರೊಂದಿಗೆ ಅಲ್ಲಿ ಅಳಿದವರೆಷ್ಟು ಉಳಿದವರೆಷ್ಟು ಲೆಕ್ಕಿಲ್ಲ, ಬೇರೆ ಮಾತು. ಅಂತ ಸ್ಥಿತಿಯಲ್ಲಿ ಇವರು ಹಾಗೆ ಮುಂದಕ್ಕೆ ಬಂದು ಈಗ ಆ ಎಣ್ಣೆ ಹೊಳೆದಡದಲ್ಲಿ ಕೆಲವು ಕಾಲ ಪೂಜಾನಿಷ್ಠರಾಗಿ ಅಲ್ಲಿಯ ಜನಗಳಿಗೆ ಜ್ಞಾನ ನಿಧಿಯಾಗಿ ತಮ್ಮ ಇಳಿ ವಯಸ್ಸಿನ ಉತ್ತರಾರ್ಧದ ಜೀವನವನ್ನ ಕಾಳಿದರು. ಆದ್ರೆ ಒಂದ್ ಏನ್ ಬರ್ತದೈತಿ ಅಂದ್ರೆ ಅಲ್ಲಿ ಆ ನದಿ ತಟದಲ್ಲಿ ಎಣ್ಣೆ ಹೊಳಿ ನದಿ ಅಂತ ಹೇಳಿದ್ನಲ್ಲ, ಅಲ್ಲಿ ಅವರು ಅಲ್ಲೇ ಲಿಂಗೈಕ್ಯರಾದ್ರು. ಅಲ್ಲಿ ಲಿಂಗ ಸಮಾಧಿಯನ್ನ ಪಡೆದ್ರು ಅವರು. ತದನಂತರ ಕಾಲಕ್ರಮದಲ್ಲಿ ಅಲ್ಲಿ ಇದ್ದಂತ ಒಂದು ಏನ್ ಜಮೀನು ಇತ್ತದು, ಆ ಜಮೀನು ಅದು ಒಂದು ಗಾಳಿಹಳ್ಳಿ ಗ್ರಾಮದ ಪುಟ್ಟಮಲ್ಲಯ್ಯ ಅಂತ ಅವರ ಜಮೀನು. ಅದು ಇವತ್ತು ತೋಟ ಆಗಿದೆ, ಸಮೃದ್ಧವಾದ ಅಡಿಕೆ ತೋಟ ಆಗಿದೆ ಅದು. ಅಲ್ಲಿ ಆ ಸಮಾಧಿ ಇವತ್ತಿನ ದಿವಸ ಐತಿ. ಅದರ ಒಂದು ಜೀರ್ಣೋದ್ಧಾರ ಕಾರ್ಯ ಅನ್ರಿ ಅಥವಾ ಶರಣರ ಅಕ್ಕ ನಾಗಮ್ಮನ ಇದೇ ಸಮಾಧಿ ಅಂತಂದು ಇದೇ ಸತ್ಯಂ ಅಂತಕ್ಕಂತ ಸಮಾಧಿ ಇರ್ತಕ್ಕಂಥದ್ದು ಇದು ಒಂದೇ. ಇವತ್ತು ನಿಮಗೆ ಇದರಲ್ಲಿ ಹೋದ್ರು ಕೂಡ ಕಲ್ಯಾಣದಲ್ಲಿ ಅಲ್ಲಿ ಒಂದು ಗುಹೆ ಸಿಗ್ತೈತಿ ಇವ್ರದ್ದು. ಇದೊಂದೇ ಉಳಿದಿರೋದು ಇವತ್ತು ಅಲ್ಲಿ ಗುಹೆ, ಅಕ್ಕ ನಾಗಮ್ಮನ ಗುಹೆ ಅಂತ. ಹೀಗೆ ಅವರ ಈ ಒಂದು ಸಮಾಧಿ ಏನೈತಲ್ಲ, ಇದು ಬಹಳ ಜೀರ್ಣವಾಕ್ಯಂತ ಇವತ್ತಿನ ದಿವಸ ಅಲ್ಲಿ ಎಲ್ಲಾ 4 ಗೋಡೆಗಳು ಬಿದ್ದು ಹೋಗ್ಬಿಟ್ಟದಾವ್. ಈಗ ಅದೇ ವಂಶಸ್ಥರು ಯಾರು ಈ ಗಾಳಿಹಳ್ಳಿ ಗ್ರಾಮದ ಪುಟ್ಟಮಲ್ಲಯ್ಯ ಅಂತ ಅದಾರೆ, ಅವರೇ ನೋಡ್ಕೊಳ್ತಾ ಇದಾರೆ ಅದನ್ನ. ಪೂಜಾ ವಿಧಾನ, ಅವ್ರದ್ದು ಅರ್ಚನೆ, ಮತ್ತೊಂದು ಮುಗ್ದೊಂದು ಇದೆಲ್ಲ ನೋಡ್ತಾ ಇದಾರೆ. ಮುಂದೆ ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ಆ ಸಂದರ್ಭದಲ್ಲಿ ಈಗ ಹೆಚ್ಚು ಕಮ್ಮಿ ನಾನ್ ನಿಮಗೆ ಹೇಳೋದು ಒಂದು 5 ವರ್ಷದ ಹಿಂದೆ, 6 ವರ್ಷ ಅನ್ರಿ, ಯಡಿಯೂರಪ್ಪ ಇದು ಇದ್ರು, ಮುಖ್ಯಮಂತ್ರಿ ಇದ್ರು. ಆ ಸಂದರ್ಭದಲ್ಲಿ 1.5 ಕೋಟಿ ರೂಪಾಯಿಯನ್ನ ಇದರ ಜೀರ್ಣೋದ್ಧಾರ ಕಾರ್ಯಕ್ಕೆ ಇದನ್ನ ವಿಸ್ತೃತವಾಗಿ ಬೆಳೆಸಬೇಕು ಅಂತಂದು ಅಲ್ಲೇನು ಆವಾಗ ಚೀಫ್ ಸೆಕ್ರೆಟರಿ ಇದ್ರು ಮುದ್ದಪ್ಪ ಅಂತ, ಮುದ್ದಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಅವಾಗ ಜಾಮದಾರ್ ಅಂತ ಶಿವಾನಂದ್ ಜಾಮದಾರರ ಹೆಸರನ್ನು ನಾವು ನೆನಪಿಸ್ಲಿಕ್ಕೆ ಬೇಕು. ಅವ್ರನ್ನು ಅದರಲ್ಲಿ ಇದನ್ನ ಇಟ್ಕೊಂಡು ಅವಾಗಿನ್ನೂ ಅವರಿದ್ದು ತಮ್ಮ ಇದರಲ್ಲಿ ಇದ್ರು, ಕರ್ತವ್ಯ ನಿರತರಾಗಿದ್ರು. ಸೊ ಆ ಇದರಲ್ಲಿ ಈ 75 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು ಅವರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆ ಹಣ ಇತ್ತು. ಆದ್ರೆ ಅಲ್ಲಿ ಆ ನಿರ್ಲಕ್ಷ್ಯ ಅನ್ರಿ, ಆ ಜನರಿಗೆ ನಿರಾಸಕ್ತಿ ಅನ್ರಿ, ಅಲ್ಲಿ ಸ್ಥಳೀಯರಿಗೆ ಜಾಮದಾರ್ ಅವರು ತಿರುಗ ಇದರಲ್ಲಿ ಶಿವಮೊಗ್ಗ DC ಆಫೀಸ್ನಲ್ಲಿ ಅನೇಕ ಸಭೆಗಳನ್ನು ಮಾಡಿದ್ರು ಕೂಡ ಸ್ಥಳೀಯ ಜನರು. ನಾನು ಹೋಗಿ ಅಲ್ಲಿ ಸ್ವತಃ ಈಗ ವೀಕ್ಷಿಸಿದಾಗ 2010ರಲ್ಲಿ ಅಲ್ಲಿ ಏನೋ ಒಂದು ಆ ಜನರಲ್ಲಿ ನಿರಾಸಕ್ತಿ ಕಾಣ್ತು. ರಾಜಕೀಯ ದುರಂಧರನ್ರಿ, ಆರಿಸುವುದಂತ ಜನಪ್ರತಿನಿಧಿಗಳಂದ್ರಿ, ಇದೆಲ್ಲದೂ ಕೂಡ ಇತ್ತದು. ಅದು ಈಗೇನಾಗಿದೆ, ನಮ್ಮ ಸಾಣೆಹಳ್ಳಿ ಸ್ವಾಮೀಜಿಯವರು, ಎಳ್ಳಬಾಳು ಜಗದ್ಗುರು ಪಟ್ಟಾಧ್ಯಕ್ಷರಾದಂತ ಸಾಣೆಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅದನ್ನ, ಯಾಕಂದ್ರೆ ಈಗೊಂದು ಕಳೆದ ಜುಲೈದಲ್ಲಿ ಅಲ್ಲಿ ಕುಂಟನಮಡು ಅಂತ ಐತಿ ತರೀಕೆರೆ ಸಮೀಪ. ಪ್ರತಿ ವರ್ಷ ಸ್ವಾಮೀಜಿಯವರು ಶ್ರಾವಣ ಸಂಜೆ ಅಂತ ಒಂದು ತಿಂಗಳ ಕಾರ್ಯಕ್ರಮ ಮಾಡ್ತಾರೆ. ಹೌದು, ವಿಶೇಷವಾಗಿ ವಚನ ಸಾಹಿತ್ಯ. ಒಂದೊಂದು ಗ್ರಾಮದಲ್ಲಿ 2-3 ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಮಾಡ್ತಾರೆ. ಒಂದು ದಿವಸ ನನಗೆ ಅಲ್ಲಿ ಕರೆಸಿದ್ರು ಕುಂಟನಮಡುವಿಗೆ. ಹೋದಾಗ ಜನರಿಗೆ ಹೇಳಿದೆ, ನೀವ್ ಎಷ್ಟು ಜನ ಇದನ್ನ ನೋಡಿದಿರಿ ಅಕ್ಕನಾಗಮ್ಮನ ಸಮಾಧಿನ, ಕೈ ಎತ್ತಿರಿ ಅಂದ್ರೆ ಬಹಳ ವಿರಳ ಸಂಖ್ಯೆಯಲ್ಲಿ ಕೆಲವರು ಕೈ ಎತ್ತಿದ್ರು. ಕೇವಲ 12 ಕಿಲೋಮೀಟರ್ ಮತ್ತೆ ಇಂತ ಸುತ್ತಣ ಹಳ್ಳಿಗಳಲ್ಲಿ ಪರಿಸರದಲ್ಲಿನೇ ಈ ತರದ ವಾತಾವರಣ ಇದ್ದಾಗ ಅದನ್ನ ಜಾಗೃತಿ ಕಾರ್ಯ ಮಾಡಬೇಕು. ಇದನ್ನ ಇಲ್ಲಿ ಅಕ್ಕನಾಗಮ್ಮನ ಸಮಾಧಿ ಐತಿ ಅಂತಕ್ಕಂಥದ್ದನ್ನ ಜನರಿಗೆ ತಿಳಿಸಬೇಕಾದಂತ ಕೆಲಸ ನಡಿಬೇಕು. ಆ ಹಣ ಹೋಗ್ಬಿಡ್ತದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನ್ ಇಟ್ಟಿದ್ರು ಅದು ಇದು ಕೆಲಸ ಆಗ್ಲಿಲ್ಲ ಅಂತ ಸರ್ಕಾರ ವಾಪಸ್ ತಗೊಂಡದೆ. ಆ
ಅದು ಈಗ ಮುಂದೆ ಸ್ವಾಮೀಜಿಯವರು ಬಲವಾದ ಇಚ್ಛಾಶಕ್ತಿಯಿಂದ ಇವತ್ತಿನ ದಿವಸ ಅಲ್ಲೇನು ಇವನು ಮಲ್ಲಯ್ಯ ಅದಾನೆ, ಪುಟ್ಟಮಲ್ಲಯ್ಯ, ಆ ಜಮೀನಿನ ಮಾಲಕ, ಅವನು ಮನವೊಲಿಸಿ ತಿರ್ಗ ಮುಂದೆ ಇರ್ತಕ್ಕಂತ ಜಮೀನು ಅಲ್ಲಿ ಒಂದು 4-5-6 ಎಕರೆ ಜಮೀನ್ ಐತ್ರಿ. ಸೊ ಅಲ್ಲಿ ಇತರೆ ಯಾವ ಸಮಾಧಿಗಳಿದ್ವು, ಅವನು ಕೂಡ ಅವನ್ ತೆರವು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಮಾಡಿ ಈಗ ಆ ಜಾಗವನ್ನ ಎಲ್ಲ ಇದನ್ನ ಮಾಡಿ ಅಲ್ಲಿ ಅಕ್ಕನಾಗಮ್ಮನ ಸಮಾಧಿ ಅದು ಬಹಳ ಭವ್ಯವಾಗಿ ಆಗ್ಬೇಕು ಹಾಗೆ ಅಂತಂದು, ಅದು ಸರ್ಕಾರದ ಮುಂದೆ ಏನೋ ಅವ್ರು ಸಹಾಯ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ಮಾತು. ಜನರು ಇಚ್ಛೆ ಮಾಡಿದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋದು ಲೇಟ್ ಆಗಲ್ಲ ಅಂದು ಆ ರೀತಿ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಅನೇಕ ಸಲ ಅವರು ತಮ್ಮ ಭೇಟಿಯನ್ನ ಕೊಟ್ಟು ಅಲ್ಲಿ ಜನಗಳನ್ನ ಕೂಡಿಸಿ, ಜನಪ್ರತಿನಿಧಿಗಳನ್ನ ಕೂಡಿಸಿ ಇದು ಆಗ್ಲೇಬೇಕು ಹಾಗೆ ಅಂತಂದು ಅವರು ತಮ್ಮ ಪಟ್ಟನ್ನ ಬಿಡದೆ ಹಿಡಿದು ಇವತ್ತಿನ ದಿವಸ ಅಲ್ಲಿ ಒಂದು ಮೂರ್ತ ಸ್ವರೂಪಕ್ಕೆ ಬಂದದ. ಅದು ಖಂಡಿತ ಒಳ್ಳೆ ಪ್ರಯತ್ನ ನಡೀತಾ ಇದೆ. ಒಳ್ಳೇದು, ನಾವು ಅವ್ರನ್ನ ಶ್ಲಾಘಿಸಲೇಬೇಕು. ಈಗ ಒಂದು ಮಾತನ್ನ ನಿಮಗೆ ನಾ ಹೇಳ್ತದೇನೆ, ಒಂದು ಕಟು ಸತ್ಯ ಅಂದ್ರೆ ಅದನ್ನ ನಾನ್ ಏನು ಅನ್ಯಥಾ ಸ್ವಾಮಿಗಳು ಭಾವಿಸಬಾರ್ದು. ಬೆಕ್ಕಿನ ಕಲ್ಮಠ ಅಂತ ಒಂದು ಶಿವಮೊಗ್ಗದಲ್ಲಿ ಸ್ವಾಮೀಜಿ ಅವರದಾರೆ. ಅವರು ಬಸವ ತತ್ವ ಆರಾಧಕರೇ, ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಮಾಡ್ತಾ ಇದಾರೆ. ಜಾಮದಾರರವರು ಅವ್ರ ಮಠಕ್ಕೆ ಹೋಗಿ ಅವ್ರನ್ನು ಇದನ್ನ ಮಾಡಿದ್ರು ಸಹಿತ ಯಾಕೋ ಅಷ್ಟೊಂದು ಅದು ಇದು ಮುಂದೆ ಬರ್ಲಿಲ್ಲ, ಅವಾಗ ಆಸಕ್ತಿ ತೋರಿಸ್ಲಿಲ್ಲ. ಈಗ ಇವ್ರೇನ್ ಮಾಡಿದಾರಲ್ಲ, ಬಹುಶಃ ಅಕ್ಕನಾಗಮ್ಮನ ಪ್ರೇರಣಾ ಶಕ್ತಿನೇ ಅಂತ ನಾನು ಭಾವಿಸಿದ್ದೇನೆ. ಖಂಡಿತ ಸರ್, ಖಂಡಿತ. ಈಗ ಶಿವಮೊಗ್ಗ, ಭದ್ರಾವತಿ, ತರೀಕೆರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅವರು ಹೇಳ್ತಕ್ಕಂತ ಮಾತುಗಳನ್ನ ಚಾಚು ತಪ್ಪದೆ ಅಲ್ಲೆಲ್ಲ ಕೂಡ ಇವತ್ತಿನ ದಿವಸ ವರ್ಕ್ ನಡೆದೈತಿ ಅಂತ ನಾನು ಇವತ್ತಿನ ದಿವಸ ಸ್ಥಳಕ್ಕೆ ಹೋಗಿಲ್ಲ ಇತ್ತೀಚೆಗೆ, ಆದ್ರೆ ಕೇಳಿದ್ದೇನೆ. ಅಲ್ಲಿ ಆ JCBಗಳು ಮತ್ತೆ ಟ್ರ್ಯಾಕ್ಟರ್ಗಳು ಅದೆಲ್ಲ ಸ್ಥಳನ ನೆಲಮಟ್ಟ ಮಾಡ್ಲಿಕ್ಕೆ ನಡೆದದ ಇದು. ಮತ್ತೆ ಏಪ್ರಿಲ್ 11ನೇ ತಾರೀಕು ಅಲ್ಲಿ ಆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸ್ತವೆ ಅಂತ ಸ್ವಾಮೀಜಿಯವರು ನನಗೆ ತಿಳಿಸಿದ್ರು. ಅದಕ್ಕೆ ಸ್ವಾಮೀಜಿಯವರಿಗೆ ನಾಡಿನ ಈ ಬಸವ ತತ್ವ ಆರಾಧಕರು ಇವರೆಲ್ಲರೂ ಕೂಡ ವಚನ ಚಳವಳಿಯ ಒಂದು ನೇತೃತ್ವವನ್ನು ವಹಿಸಿದವರೆಲ್ಲರೂ ಕೂಡ ಅವರಿಗೆ ನಾವು ಋಣಿಯಾಗಿರ್ಬೇಕು. ಖಂಡಿತ ಸರ್, ಖಂಡಿತ ಖಂಡಿತ. ತಮ್ಮೆಲ್ಲ ಮಾಹಿತಿ ಮತ್ತು ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ಧಾರವಾಡದಿಂದ ಜಾಗೃತವಾಣಿ ಅಂತಕ್ಕಂಥ ಪತ್ರಿಕೆಯ ಸಂಪಾದಕರು ಮತ್ತು ಸಾಹಿತಿಗಳಾದಂಥ RT ಮಜ್ಗಿಯವರು ತಮ್ಮ ಸವಿಸ್ತರವಾದಂಥ ಮಾಹಿತಿಯನ್ನು ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಯಾಕೆಂದರೆ ಇವತ್ತು ಎಲ್ಲೋ ಒಂದು ಕಡೆ ಐತಿಹಾಸಿಕವಾದಂಥ ಪುರುಷರು, ಐತಿಹಾಸಿಕವಾದಂಥ ಸಾಧಕರು, ಶರಣರು, ಸಂತರು, ಸಾಕಷ್ಟು ವೀರ ಮಾತೆಯರು ಅಥವಾ ವೀರ ಪುರುಷರು ಒಂದು ನಾವು ಸ್ಮಾರಕ ಅಥವಾ ಒಂದು ನೆನಪನ್ನು ಯಾವ ರೀತಿಯಾಗಿ ಇಟ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ಈ ರೀತಿಯ ವೀರ ಪುರುಷರು ಇವರ ಬಗ್ಗೆ ಪುಸ್ತಕಗಳನ್ನು ಬರೆಯುವುದಾಗಲಿ, ಇವರ ಬಗ್ಗೆ ಸಿನಿಮಾ ಮುಂತಾದ ಡಾಕ್ಯುಮೆಂಟ್ರಿಗಳನ್ನು ಮಾಡುವುದಾಗಲಿ ಅಥವಾ ಸ್ಮಾರಕಗಳನ್ನು ಮಾಡುವುದಾಗಲಿ, ತರಬೇತಿಗಳನ್ನು ಕೊಡುವಂತಾಗಲಿ, ಈ ರೀತಿಯ ಕಾರ್ಯಕ್ರಮಗಳು ಆಗದಿದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಇತಿಹಾಸವನ್ನು ನಾವು ಮರೆತು ಬಿಡ್ತೀವೇನೋ ಅಂತಕ್ಕಂಥ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಇವತ್ತು ಏನು ಸಾಣೆಹಳ್ಳಿಯ ಶ್ರೀ ಪಂಡಿತಾರಾಧ್ಯ ಸ್ವಾಮೀಜಿಯವರು ಈ ರೀತಿಯಾದಂಥ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಆ ಭಾಗದ ಚಿಕ್ಕಮಗಳೂರು ಭಾಗದ ಎಲ್ಲ ಶರಣರ ಅಥವಾ ಎಲ್ಲ ಜನರ ಒಂದು ಸಹಕಾರ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳವಣಿಗೆ ಆಗುವ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಪುಟ್ಟ ವಿರಾಮದ ಬಳಿಕ ತರೀಕೆರೆಯಲ್ಲಿ ಅಕ್ಕ ನಾಗಲಾಂಬಿಕೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತು ನಾವು ಏನು ಒಂದು ಐತಿಹಾಸಿಕ ಸ್ಮಾರಕವನ್ನು ರಕ್ಷಿಸಿಕೊಳ್ಳುವಲ್ಲಿ ಅಥವಾ ಐತಿಹಾಸಿಕವಾಗಿ ನಡೆದಂಥ ಘಟನೆಗಳು ಅದರಿಂದ ಇರತಕ್ಕಂಥ ಮಹನೀಯರನ್ನು ಉಳಿಸಿಕೊಳ್ಳುವಲ್ಲಿ, ಅದು ಶರಣರಾಗಿರ್ಬೋದು, ಸಂತರಾಗಿರ್ಬೋದು, ವೀರ ಪುರುಷರಾಗಿರ್ಬೋದು, ವೀರ ಮಾತೆಯರಾಗಿರ್ಬೋದು, ಅವರ ಇತಿಹಾಸವನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಎಷ್ಟು ಜನ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ,
ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಾಧು ಸಂತರಾಗಿರ್ಬೋದು. ಆ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಸಂಚಿಕೆ ಇದು. ಆ ತರೀಕೆರೆಯಲ್ಲಿ ಮಲೆನಾಡಿನ ಭಾಗದಲ್ಲಿ ಇರ್ತಕ್ಕಂಥ ವಿಶೇಷವಾದಂಥ ಒಬ್ಬ ಶರಣೆಯ ಗದ್ದುಗೆ ಅದು ಅಭಿವೃದ್ಧಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ಭಾಗದ ಸ್ಥಳೀಯರು, ಆ ಭಾಗದ ಶರಣ ಸಂತರು, ವಿಶೇಷವಾಗಿ ರಂಗಜಂಗಮ ಪಂಡಿತಾರಾಧ್ಯ ಶರಣರು ಕೂಡ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆ ಆಗ್ತಾ ಇತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ರಂಜಾನ್ ದರ್ಗಾ ಅವರು ಕೂಡ ಸಾಹಿತಿಗಳು, ಧಾರವಾಡದವರು, ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ. ಅವರೊಟ್ಟಿಗೆ ಮಾಹಿತಿಯನ್ನು ಪಡೆಯೋಣ. ಹಲೋ ಸರ್, ನಮಸ್ತೆ. ಸರ್, ನೇರ ಪ್ರಸಾರದಲ್ಲಿ ತಾವು ಸ್ಪಂದನ ಟಿವಿಗೆ ಮಾತನಾಡ್ತಾ ಇದ್ರಿ. ಇವತ್ತು ಅಕ್ಕ ನಾಗಲಾಂಬಿಕೆಯವರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆ ಒಂದು ಅಲ್ಲಿರ್ತಕ್ಕಂಥ ಸ್ಮಾರಕದ ಅಭಿವೃದ್ಧಿ, ಆ ಕ್ಷೇತ್ರಾಭಿವೃದ್ಧಿ ಆಗುವ ಹಿನ್ನೆಲೆಯಲ್ಲಿ ಅದಕ್ಕೆ ತಮ್ಮ ಅಭಿಪ್ರಾಯ? ಇಲ್ಲ, ಅದು ಬಹಳ ವರ್ಷಗಳ ಹಿಂದೆನೆ ಆಗ್ಬೇಕಾಗಿತ್ತು. ಅದು ಈಗಾದ್ರೂ ನಮ್ಮ ಸಾಣೇಹಳ್ಳಿ ಸ್ವಾಮಿಗಳು ಬಹಳ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ಈ ಕುರಿತು ನಾನು ಹಿಂದೆ ಒಮ್ಮೆ ಮುಖ್ಯಮಂತ್ರಿಗಳಿಗೆ ಕೂತ ಒಂದು ಬಹಿರಂಗ ಪತ್ರ ಕೂಡ ಬರೆದಿದ್ದೆ. ಅದು ಕೂಡ ಪ್ರಿಂಟ್ ಆಗಿತ್ತು ಮತ್ತು ನನ್ನ ಪುಸ್ತಕನಲ್ಲೂ ಬಂದಿದೆ ಅದು. ಆದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಮಹತ್ವದ ಕಾರ್ಯವನ್ನ ಯಾರಾದ್ರೂ ಸ್ವಾಮಿಗಳು ಮಾಡ್ತಾ ಇದ್ರೆ ಅವರು ನಮ್ಮ ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮಿಗಳು ಅಂತ ಹೇಳಿಕ್ಕೆ ನಂಗೆ ಬಹಳ ಅಭಿಮಾನ ಅನಿಸ್ತದ. ಕಾರಣ ಏನು ಅಂದ್ರೆ ಇಡೀ ಕ್ರಾಂತಿಯ ಗಂಗೋತ್ರಿ ಅಕ್ಕನಾಗಮ್ಮನವ್ರು ಇದ್ದಾರೆ. ಅಕ್ಕನಾಗಮ್ಮನವ್ರು ಇಲ್ದೇನೆ ಈ ಲಿಂಗವಂತ ಧರ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇವತ್ತು ಏನು ನಾವು ವಚನಗಳು ನಮ್ಗೆ ಸಿಗ್ತಾವ, ವಚನ ಕಟ್ಟೆಗಳು ಬಹಳಷ್ಟು ವಚನಗಳನ್ನ ಸುಟ್ಟು ಹಾಕಿದ್ದಾರೆ 12ನೇ ಶತಮಾನದಲ್ಲಿ. ಎಲ್ಲಾ ಈ ಪಟ್ಟಭದ್ರ ಹಿತಾಸಕ್ತಿಗಳು ಸುಟ್ಟು ಹಾಕುದು. ಆದ್ರೆ ಏನು ಒಂದು ನಮ್ಗೆ 14,600 ಅಷ್ಟು ಏನು ವಚನಗಳು ಸಿಕ್ಕಿದಾವ 12ನೇ ಶತಮಾನದ್ದು. ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಅಕ್ಕನಾಗಮ್ಮನವರು. ಖಂಡಿತ ಆ ಬಗ್ಗೆ ಎಲ್ಲ ಹಿನ್ನೆಲೆಯನ್ನ ಇದುವರೆಗೂ ಸ್ವಾಮೀಜಿ ಅವರು ಕೂಡ ನೀಡಿದ್ರು. ಒಂದು ಮುಖ್ಯ ವಿಚಾರನ ನಿಮ್ಗೆ ಹೇಳಿಕ್ ಇಷ್ಟಪಡ್ತೇನೆ. ಇಡೀ ಜಗತ್ತಿನಲ್ಲಿ, ಈ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಜ್ಞಾನಕ್ಕೋಸ್ಕರ ಖಡ್ಗವನ್ನು ಹಿಡಿದಂತ ಏಕೈಕ ಮಹಿಳೆ ಯಾರಾದ್ರೂ ಇದ್ರೆ ಅವ್ರ ಅಕ್ಕನಾಗಮ್ಮನವ್ರು ಇದ್ದಾರೆ. ಅಕ್ಕ ನಾಗಲಾಂಬಿಕೆ ಅವರು. ಹೌದು. ಯಾಕಂದ್ರೆ ಅವರು ದೇಶಕ್ಕಾಗಿ, ತಮ್ಮ ಸಂಸ್ಥಾನ ಉಳಿಸ್ಕೊಳ್ಳಿಕ್ಕಾಗಿ ಅನೇಕ ಜನ ಇವತ್ತು ವೀರ ಮಹಿಳೆಯರನ್ನ ನಾವು ನೋಡ್ತೇವೆ. ಆದ್ರೆ ಜಗತ್ತಿನ ಇತಿಹಾಸದಲ್ಲಿ ಜ್ಞಾನಕ್ಕೋಸ್ಕರ, ವಚನ ಜ್ಞಾನದ ಕಟ್ಟುಗಳನ್ನ ಉಳಿಸ್ಕೊಳ್ಳೋಕೋಸ್ಕರ ಖಡ್ಗವನ್ನು ಹಿಡಿದಂತ ಏಕಕಾಲಕ್ಕೆ ಇವತ್ತು ಇಡೀ ಜಗತ್ತಿನಲ್ಲಿ, ಆ ಜಗತ್ತಿನ ಇತಿಹಾಸದಲ್ಲಿ ಇನ್ನೊಬ್ಬ ಇಲ್ಲಿವರೆಗೂ ಸಿಗೋದೆಲ್ಲ ಸಿಕ್ಕಿಲ್ಲ. ಒಂದು ಸಾಹಿತ್ಯದ ಉಳಿವಿಗಾಗಿ ಹೋರಾಟವನ್ನು ಆರಂಭ ಮಾಡಿದ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು. ಹೌದು. ಜ್ಞಾನ ರಕ್ಷಣೆಗೋಸ್ಕರ ಮಾಡಿದ್ದಿದೆ ನೋಡಿ, ಅದು ಬಹಳ ಮಹತ್ವದಿದೆ. ಖಂಡಿತ. ಅಕ್ಕನಾಗಮ್ಮನವರ ಪ್ರಯತ್ನದಿಂದ ನಮ್ಗೆಲ್ಲ ಇವತ್ತು ವಚನಗಳು ಸಿಕ್ಕಿದಾವೆ, ವಚನಗಳನ್ನು ಓದ್ತಾ ಇದ್ದೇವೆ. ಮತ್ತು ಈ ವಚನಗಳ ಮೇಲೆ ಅನೇಕ ಮಠಗಳು, ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಪಡೆದವರು ಇದ್ದಾರೆ. ಆದ್ರೆ ಅಕ್ಕನಾಗಮ್ಮನ ಅವರ ಒಂದು ಎಷ್ಟು ನಾನು ಬಹಳ ದುಃಖ ಆಯ್ತು. ನಾನು ಕೆಲವು ವರ್ಷಗಳ ಹಿಂದೆ ಅಲ್ಲಿ ನಾನು ಭೇಟಿ ಕೊಟ್ಟಿದ್ದೆ. ಅಲ್ಲಿ ಎಲ್ಲ ನಾಯಿ ನರಿಗಳು ತಿರುಗಾಡುವಂತ ವಾತಾವರಣ ಸೃಷ್ಟಿ ಆಯ್ತು. ಮತ್ತು ಅಲ್ಲಿ ಇವತ್ತು ಅಲ್ಲಿ ಏನು ನಮ್ಮ ಹಾಲು ಮತ್ತು ಜನ ಅವರು ಸಹಕರಿಸಿದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ. ಎಸ್ ಸರ್, ಈಗ ಸರ್ಕಾರದ ಮೇಲೆ ಇದರ ಸ್ಮಾರಕ ಅಭಿವೃದ್ಧಿ ಆಗ್ಲಿಕ್ಕೆ ಯಾವ ರೀತಿ ಒತ್ತಡವನ್ನ ನೀಡಬಹುದು? ಇಲ್ಲ, ಇದು ಇಡೀ ಜಗತ್ತಿನ ಹೆಮ್ಮೆ ಇದೆ. ಇದು ಲಿಂಗಾಯತರ ಹೆಮ್ಮೆ ಅಲ್ಲ, ಕನ್ನಡದ ಹೆಮ್ಮೆ ಅಲ್ಲ, ಭಾರತದ ಹೆಮ್ಮೆ ಅಲ್ಲ, ಇಡೀ ಮಾನವ ಕುಲದ ಹೆಮ್ಮೆಯ ಕೇಂದ್ರ ಆಗ್ಬೇಕದು. ಯಾಕಂದ್ರೆ ಇವತ್ತು ಸ್ತ್ರೀ ಶಕ್ತಿ ಅನ್ನೋದು ಏನಿದೆ ಅನ್ನೋದನ್ನ ನಾವು ಅಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ಇವತ್ತು ಇದು ಏನಾದ್ರೂ ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಆಗಿದ್ರೆ ಜಗತ್ ಪ್ರಸಿದ್ಧ ಸ್ಥಾನ ಆಗ್ತಾ ಇತ್ತು. ನಾವು ನಮ್ಮ ಅವಜ್ಞೆಯಿಂದಾಗಿ ಅದನ್ನ ಇಲ್ಲಿವರೆಗೂ ಕೂಡ ಲಕ್ಷ್ಯ ಕೊಟ್ಟಿಲ್ಲ. ಯಾಕಂದ್ರೆ ಅದು ಎಲ್ಲ ದೃಷ್ಟಿಯಿಂದ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಮಾನವೀಯತೆ ದೃಷ್ಟಿಯಲ್ಲಿ, ಒಂದು ವಿಶ್ವ ಧರ್ಮದ ದೃಷ್ಟಿಯಲ್ಲಿ ಅವರ ಒಂದು ದೃಷ್ಟಿಕೋನ ಏನಿತ್ತು. ಬಸವಣ್ಣನವರು ಆದ ಮೇಲೆ ಕೂಡ ಅವರು ಹೋರಾಟ ಮಾಡಿದ್ದಾರೆ. ಅಕ್ಕ ಅವರು ಬಹಳ ದೂರ ನೋಡಿ, ಅವ್ರು ಎಲ್ಲಿಂದ ಬಂದ್ರು. ಅವರು ಅಲ್ಲಿ ನಮ್ಮ ಬಸವ ಕಲ್ಯಾಣ, ಆಗಿನ ಕಲ್ಯಾಣದಿಂದ ಅವ್ರು ಉಡುಗಿಗೆ ಬಂದ್ರು. ಉಡುಗಿಯಿಂದ ಎಷ್ಟು ಹುತಾತ್ಮರಾದ್ರು ಅಲ್ಲಿ ಬರೋದ್ರೊಳಗಾಗಿ. ಅಲ್ಲಿಂದ ಅವರು ಮುಂದೆ ಅನೇಕ ಪ್ರದೇಶ ಚಿಕ್ಕಮಗಳೂರಿಗೆ ಹೋದ್ರು. ಆಮೇಲೆ ಎಣ್ಣೆ ಹೊಳೆಗ್ ಬಂದ್ರು. ಆಮೇಲೆ ಎಣ್ಣೆ ಮಳೆ ಹೊಳೆಗ್ ಬರೋ ಮೊದ್ಲು ಅಲ್ಲಿ ಒಂದ್ ನೋಡಿ ಶೀಲ ಸಂಪಾದನಾ ಮಠ ಅಂತ ಇದೆ. ಇವರಿಂದಾಗಿ ಅದಕ್ಕೆ ಶೀಲ ಸಂಪಾದನಾ ಮಠ ಅಂತ ಬಂತು. ಇವತ್ತು
ಇವತ್ತೇನು ನೀವು ಹಂಪಿ ನಮ್ಮ ಒಂದು ಶಿವಮೊಗ್ಗದಿಂದ ಯೂನಿವರ್ಸಿಟಿ ಕಡೆ ಹೋಗುವ ಮೊದಲು ಕುವೆಂಪು ನಿಮ್ಗೆ ಸಿಗ್ತದೆ. ಅಲ್ಲಿ ಅದಕ್ಕೆ ಯಾಕೆ ಶೀಲ ಸಂಪಾದನಾ ಮಠ ಬರ್ಬೇಕಾದ್ರೆ ಅಕ್ಕ ನಾಗಮ್ಮನವರು ನುಲಿಯ ಚೆನ್ನೈನವರಲ್ಲಿ ಹೇಳೋದು ಅದಕ್ಕೆ ಶೀಲ ಸಂಪಾದನಾ ಕಟ್ಟುಗಳು ಅಂತಿದಾವೆ. ಬರೀ ವಚನಕಾರ್ತಿಯರ ಕಟ್ಟುಗಳಿಗೆ ಶೀಲ ಸಂಪಾದನಾ ಕಟ್ಟುಗಳು ಅಂತಾರೆ. ಆಮೇಲೆ ಅವ್ರು ಎಣ್ಣೆ ಒಳಗ್ ಬಂದು ಅವರು ಅಲ್ಲಿ ಐಕ್ಯ ಆಗ್ತಾರೆ. ಅದು ಎಷ್ಟು ಮಹತ್ವದಿದೆ ಅಂದ್ರೆ ಅದು ಹೇಳೋದೇ ಒಂದು ರೋಮಾಂಚನ ಅನಿಸ್ತದ ನನಗೆ. ಒಂದು ಇದನ್ನ ಇನ್ನು ಯಾವ ಎಲ್ಲಾ ಜಾತಿ ರಾಜಕೀಯ ಪಕ್ಷ ಧರ್ಮಗಳು ಎಲ್ಲರೂ ಸೇರಿ ಯಾವ ರಾಜಕೀಯ ಮಾಡಬಾರ್ದು, ಯಾವುದೇ ಒಂದು ಧರ್ಮದ ಹೆಸರಲ್ಲಿ ಇದೊಂದು ನಮ್ಮ ಘನತೆಯ ಮತ್ತು ನಮ್ಮ ಸ್ವಾಭಿಮಾನದ ಮತ್ತು ಮಾನವ ಕುಲದ ಹೆಮ್ಮೆಯ ಸಂಕೇತವಾಗಿ ನಾವು ಇವತ್ತು ಅಕ್ಕ ನಾಗಲಾಂಬಿಕೆ ಅವರ ಒಂದು ಕ್ಷೇತ್ರಾಭಿವೃದ್ಧಿ ಒಂದು ಜಾಗೃತ ಸ್ಥಳವಾಗಿ ಮಾಡ್ಬೇಕಾಗಿದೆ. ಇಡೀ ಮಹಿಳೆಯರಿಗೆ ಮಹಿಳೆಯರಿಗೆ ಜಗತ್ತಿನ ಮಹಿಳೆಯರಿಗೆ ಅದೊಂದು ಜಾಗೃತ ಸ್ಥಳ ಆಗ್ತದೆ, ಎಲ್ಲಾ ಮಾನವತ್ವವಾದಿಗಳಿಗೆ ಆಗ್ತದೆ. ಆದ್ದರಿಂದ ಇದರಲ್ಲಿ ಯಾವ ರಾಜಕೀಯ ಬೇಡ. ಅವರು ಬಿಜೆಪಿ ಅವರು ಇರ್ಲಿ, ಜನತಾದಳದವ್ರು ಇರ್ಲಿ, ಇನ್ಯಾರೋ ಇರ್ಲಿ, ಕಾಂಗ್ರೆಸ್ ಅವರು ಇರ್ಲಿ, ಎಲ್ಲರೂ ಕೂಡಿ ನಮ್ಮ ಈ ಘನತೆಯನ್ನ ಕಾಪಾಡೋ ಕೆಲಸ ಮಾಡ್ಬೇಕು ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ತೀನಿ. ಎಸ್ ಸರ್, ತಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರಿಗೆ, ಖಂಡಿತವಾಗ್ಲೂ ಒಂದು ಧರ್ಮ, ಒಂದು ಜಾತಿ ಇದೆಲ್ಲವನ್ನ ಮೀರಿ ಈ ಒಂದು ಕ್ಷೇತ್ರಾಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಉತ್ತರ ಕರ್ನಾಟಕ ಮಾತ್ರವಲ್ಲ, ಇವತ್ತು ಏನು ದಕ್ಷಿಣ ಕರ್ನಾಟಕದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಎಲ್ಲ ಭಾಗದಿಂದಲೂ ಇಂಥ ಒಬ್ಬ ಐತಿಹಾಸಿಕ ವೀರವನಿತೆ ಇಲ್ಲಿ ಆ ಒಂದು ವೀರ ಮಹಿಳೆ ಈ ಮಟ್ಟಕ್ಕೆ ಒಂದು ಸಾಹಿತ್ಯವನ್ನು ಉಳಿಸಿಕೊಳ್ಳುವಂಥ ಹೋರಾಟವನ್ನು ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಲಿಂಗೈಕ್ಯವಾಗಿ ಇಂದು ಅವರು ನಮ್ಮೊಟ್ಟಿಗೆ ಮತ್ತೆ ನೆನಪಾಗಿ ಉಳಿಬೇಕಾದರೆ ಅವರ ಒಂದು ಸ್ಮಾರಕ, ಅವರ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಅದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಆ ಒಂದು ಇತಿಹಾಸ, ಆ ಒಂದು ವೀರ ಮಾತೆಯ ಬಹಳ ಮುಖ್ಯವಾದ ವಿಚಾರಗಳು ತಲುಪಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ಸಾಹಿತಿಗಳು, ಎಲ್ಲ ಸಾಕಷ್ಟು ಶರಣ ಸಂತರು, ವಿಶೇಷವಾಗಿ ಪೂಜ್ಯ ಪಂಡಿತಾರಾಧ್ಯ ಸ್ವಾಮೀಜಿಯವರು ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ಪ್ರಯತ್ನವನ್ನು, ತಮ್ಮದೇ ಆದಂಥ ಕೆಲಸವನ್ನು ಇದೀಗಾಗಲೇ ಆರಂಭಿಸಿದ್ದಾರೆ. ಎಸ್, ಈ ಬಗ್ಗೆ ಆ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪಾತ್ರವನ್ನು ನಿರ್ವಹಿಸ್ತಕ್ಕಂಥ ಶರಣೆ ಗಂಗಾಂಬಿಕೆ ಅಂತಕ್ಕರು ಕೂಡ ಕಾಲ್ ಮಾಡಿದರೆ, ಅವರೊಟ್ಟಿಗೆ ಮಾತನಾಡೋಣ. ನಮಸ್ತೆ ಗಂಗಾಂಬಿಕೆ ಅವರೇ. ನಮಸ್ಕಾರ ಸರ್. ಇವತ್ತು ತಮ್ಮ ಕ್ಷೇತ್ರದಲ್ಲಿ ಏನು ತರೀಕೆರೆಯಲ್ಲಿ ಒಂದು ನಾಗಲಾಂಬಿಕೆಯವರ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ತಮ್ಮ ನಿರೀಕ್ಷೆಗಳೇನು? ಸರ್, ಗುರು ಬಸವಣ್ಣನವರ ಒಂದು ಕ್ರಾಂತಿಕಾರಕ ವಿಚಾರ ಇವತ್ತು ಜನಮನಕ್ಕೆ ಬಹಳ ಅಗತ್ಯ ಇದೆ. ಹಾಗಾಗಿ ಅಕ್ಕನಾಗಮ್ಮ ತಾಯಿ ಗುರು ಬಸವಣ್ಣನವರ ಅಕ್ಕ ಈ ವಚನ ಸಾಹಿತ್ಯ ಉಳಿಸೋದಕ್ಕೋಸ್ಕರವಾಗಿ 20ರ ಇಳಿ ವಯಸ್ಸಿನಲ್ಲಿ ಖಡ್ಗ ಹಿಡಿದು ಹೋರಾಡಿದಂತಹ ಧೀಮಂತ ಚೇತನ, ಖಂಡಿತ ಅಂತಹ ಮಹಾನ್ ಚೇತನದ ಸ್ಮಾರಕ ಉಳಿದ್ರೆ ನಾಡ ನುಡಿಗೆ ದೊಡ್ಡದಾಗಿರ್ತಕ್ಕಂತ ಒಂದು ಉಡುಗೆಯನ್ನ ಕೊಟ್ಟಂತಾಗತ್ತೆ. ವಚನ ಸಾಹಿತ್ಯ ಇವತ್ತು ಸೂಕ್ತವಾಗಿರ್ತಕ್ಕಂತ ಸಂದೇಶವನ್ನ ಸಾರ್ತಾ ಇದೆ. ಖಂಡಿತ. ಹಾಗಾಗಿ ಅವರ ತ್ಯಾಗ ಬಲಿದಾನವನ್ನ ನಾವು ಸ್ಮರಿಸಬೇಕು ಅಂತಂದ್ರೆ ಇವತ್ತು ಆ ಕ್ಷೇತ್ರ ಅದು ಸ್ಮಾರಕ ಆಗಬೇಕು, ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳು ಮಾದರಿ ಆಗಬೇಕು ಸರ್. ಖಂಡಿತ ತಮ್ಮ ಈ ಬೇಡಿಕೆಗಳು ಈಗಾಗಲೇ ಸರ್ಕಾರದ ಮುಂದೆ ಅಥವಾ ಸಂಘ ಸಂಸ್ಥೆಗಳ ಮುಂದೆ ಇಟ್ಟಿದ್ದೀರಾ ಅಂತಕ್ಕಂಥದ್ದು? ಖಂಡಿತ ಸರ್, ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನ ಮಾಡಿದೀವಿ. ಆನೆಹಳ್ಳಿ ಪೂಜ್ಯರ ಒಂದು ಸಮ್ಮುಖದಲ್ಲಿ ಈಗ ಒಂದು ಹೊಸ ಯೋಜನೆಯನ್ನ ಹಾಕೊಂಡಿದ್ದೇವೆ ಸರ್. ಸಾವಿರಾರು ಜನ ಬಂದು ಆ ಗದ್ದಿಗೆ ನೋಡಿದ್ರೆ, ಶಿಥಿಲಾವಸ್ಥೆಯಲ್ಲಿರೋ ಗದ್ದಿಗೆ ನೋಡಿ ತುಂಬಾ ನೊಂದು ಕಣ್ಣೀರಿಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಸ್ಥಳೀಯರು ಎಲ್ಲರೂ ಕೂಡ ತರೀಕೆರೆ, ಶಿವಮೊಗ್ಗ, ಅಮರಾವತಿ ಎಲ್ಲರೂ ಕೂಡ ಸೇರಿ ಒಂದು ಸಮಿತಿಯನ್ನ ಮಾಡ್ಕೊಂಡಿದೀವಿ. ಆ ಸಮಿತಿಯ ಮುಖ್ಯಸ್ಥರನ್ನಾಗಿ ಸ್ವಾಮೀಜಿಯವ್ರನ್ನ ನೇಮಿಸಲಾಗಿದೆ. ಸ್ವಾಮೀಜಿಯವರ ಒಂದು ಸಮ್ಮುಖದಲ್ಲಿ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದೀವಿ ಸರ್. ಯೋಜನೆ ಯಾವುದು ಅಂತಂದ್ರೆ, ಮೊದಲು ಅಕ್ಕನಾಗಮ್ಮನ ಕ್ಷೇತ್ರದಲ್ಲಿ ಒಂದು ಆ ತಾಯಿಯವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು. ಜಾತ್ಯತೀತ ಆಧ್ಯಾತ್ಮಿಕ ಸಂಸ್ಥೆ ಅಂತಾನೆ ಖ್ಯಾತಿ ಪಡೆದ 12ನೇ ಶತಮಾನದ ಅನುಭವ ಮಂಟಪದ ಮಾದರಿಯಲ್ಲಿ ನೂರಾರು ಜನ ಕುಳಿತು ವಚನ ಪ್ರಾರ್ಥನೆ, ಧ್ಯಾನ, ಚಿಂತನ ಮಾಡುವಂತಹ ಒಂದು ಅನುಭವ ಮಂಟಪ, ಅಕ್ಕನಾಗಲಾಂಬಿಕೆ ಅನುಭವ ಮಂಟಪ ಆಗಬೇಕು ಸರ್. ಖಂಡಿತ ತಮ್ಮ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಫಲ ಸಿಗಲಿ ಅಂತ ಸದಾಶಯವನ್ನು ವ್ಯಕ್ತಪಡಿಸ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ತಮ್ಮ ಎಲ್ಲ ಮಾಹಿತಿಗಾಗಿ, ಅಭಿಪ್ರಾಯಕ್ಕಾಗಿ.
ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಆ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಗಂಗಾಂಬಿಕೆಯವರು ಕೂಡ ಮತ್ತು ಅವರ ಮನೆಯವರು ಕೂಡ ಅಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಅವರ ಸೇವೆ, ಅವರ ಸಮಿತಿ ಕೂಡ ಈ ಒಂದು ಕೆಲಸವನ್ನು ಸಾಧಿಸತಕ್ಕಂಥ ಪ್ರಯತ್ನದಲ್ಲಿ ಸಾಕಷ್ಟು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೂಡ ಅವರು ಸಫಲತೆಯನ್ನು ಪಡಿತಾರೆ ಅಂತಕ್ಕಂಥದ್ದು. ಇನ್ನು ನಾವು ಒಂದು ರೀತಿಯಲ್ಲಿ ನೋಡುವುದಾದರೆ ಬಸವನ ಬಾಗೇವಾಡಿ ಆಗಿರ್ಬೋದು, ಬಸವ ಕಲ್ಯಾಣ ಆಗಿರ್ಬೋದು, ಹಾಗೆ ಭಾಳ ಮುಖ್ಯವಾಗಿ ಕೂಡಲ ಸಂಗಮ ಆಗಿರ್ಬೋದು, ಈ ಒಂದು ಭಾಗದ ಅಭಿವೃದ್ಧಿ ಯಾವ ರೀತಿ ಆಯಿತು, ಆ ಒಂದು ಇತಿಹಾಸ ಅಚ್ಚಳಿಯದೆ ಎಲ್ಲರ ಮನಸ್ಸಿನಲ್ಲಿ ಉಳಿಯುವಂತೆ ಅದೇ ರೀತಿಯ ಶರಣೆ ಅಕ್ಕ ಮಹಾದೇವಿಯವರು ಕೂಡ ಇತಿಹಾಸ ಅಚ್ಚಳಿಯದಂತೆ ಉಳಿಬೇಕಾದರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಆ ಭಾಗದ ಎಲ್ಲ ರಾಜಕಾರಣಿಗಳನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಿದ್ರು. ಅವರು ಇವತ್ತು ಸಂಪರ್ಕಕ್ಕೆ ಬಂದಿಲ್ಲ. ಖಂಡಿತ ಈ ಒಂದು ಸಂಚಿಕೆ ಅವರ ಗಮನಕ್ಕೆ ಬರಬಹುದು, ಆ ಕೆಲಸ ಆಗ್ಬೋದು ಅಂತಕ್ಕಂಥ ಸದಾಶಯ ನಿರೀಕ್ಷೆ ನಮಗೂ ಕೂಡ ಇದೆ. ಅಲ್ಲಿ ಏನು ಸಮಿತಿಯನ್ನು ಮಾಡಿಕೊಂಡಿದ್ದಾರೆ, ಅಕ್ಕ ನಾಗಲಾಂಬಿಕೆ ವೀರಮಾತೆ ಅಕ್ಕ ನಾಗಲಾಂಬಿಕೆ ಕ್ಷೇತ್ರಾಭಿವೃದ್ಧಿ ಸಮಿತಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಶರಣರ ಒಂದು ಸಂತರ ಒಂದು ನೇತೃತ್ವ ಏನಿದೆ, ಹಾಗೆ ಆ ಸ್ಥಳೀಯರ ಅಪೇಕ್ಷೆ ಏನಿದೆ ಅದೆಲ್ಲವೂ ಕೂಡ ಈಡೇರಲಿ. ಆ ಒಂದು ವೀರಮಾತೆಯ ಈ ಒಂದು ಸಮಾಧಿ ಸ್ಥಳ ಅಥವಾ ಈ ಒಂದು ಏನು ಲಿಂಗೈಕ್ಯವಾದಂಥ ಸ್ಥಳವಿದೆ, ಇದು ಖಂಡಿತ ಕ್ಷೇತ್ರಾಭಿವೃದ್ಧಿ ಆದಷ್ಟು ಬೇಗ ತೀವ್ರವಾಗಿ ಈ ಒಂದು ಅಭಿವೃದ್ಧಿ ಆಗಲಿ, ಅದು ಮುಂದಿನ ಪೀಳಿಗೆಗೆ ದೊರೆಯಲಿ, ಅಲ್ಲಿ ಸಾಕಷ್ಟು ಒಳ್ಳೆಯ ಕಾರ್ಯಗಳು ನೆರವೇರಲಿ, ಆ ಒಂದು ಸದಾಶಯದ ಕ್ಷಣಗಳು ಆದಷ್ಟು ತೀವ್ರವಾಗಿ ಆಗಮಿಸಲಿ ಅಂತಕ್ಕಂಥ ಸದಾಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.